ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ಕೃತಿ ಅಂಬುನಿಧಿಯ ಅಂಬುಜಾಸನ ಬಾಣಿಯ ಪಾದಾಂಬುಜಕ್ಕೆ ಪಡಬಡದ ವರ್ಣಿಕನಿ ಕಥಾಮೃತ
ಸುರಪರಾಂಬಿಕೆಯನ್ನು ಹಾಗೆಂದು ಕೊಡಬಹುದು. ಹೊರಡು ಬಂದಂತಹ ಗಾಡಿಗಾರ ಮನೆಗೆ ಕರೆದೆ. ಒಂದು ಕಡೆಯಿಂದ ಚಿತ್ರಸೇನನ ಕರ್ಣ ಮನೋಹರವಾದ ಗಾಯನ, ಮತ್ತೊಂದು ಕಡೆಯಿಂದ
ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾಲದ ನಿರೀಕ್ಷೆಯಲ್ಲಿ ನೋಡೋಣ.
ಸುತ್ತನೆರದಿಯ ಬಣದ ಮೈರಿಳಿತರಿಸಿದ.
ಹೊತ್ತಿಗೆ ನೀನು ಸ್ವರ್ಗವನ್ನು ಬಿಟ್ಟು ಯುಗಗಳೇ ಕಳೆದು ಹೋಗುತ್ತಿತ್ತು. ಆದರೆ ಕೊಡಿಸುವವನಿಗೆ ಬುದ್ಧಿ ಇಲ್ಲ, ನಿನಗೆ ಉಳಿಸಿಕೊಳ್ಳುವ ಯೋಚನೆ ಇಲ್ಲ. ಮದುವೆ ನೀನು ನಮ್ಮನ್ನು ಹೀನೈಸುವುದು ಹೇಗೆ? ಏನಾಗತ್ತ ಎಂಬುದಾಗಿ ಯಾಕೆ ನಿನಗೆ ತಲೆಗೆ ಅಡಗಿದಂತಹ ಮತ, ನಿನಗೆ ನೀನೇ ತಲೆಗಾಡಿದೆ. ನಾವೆಲ್ಲ ಅಶಕ್ತರು ಎಂಬಂತಹ ಭಾವನೆಯಿಂದ ಮನಸ್ಸಿನಲ್ಲಿ ಮೂಡಿದೆ. ಅದನ್ನು ನಾವು ಅಶಕ್ತರಲ್ಲ, ಅಶಕ್ತರು ನೀವು ಎಂಬಂತಹ ಭಾವನೆಯನ್ನು ತಿರುಗಿಸಲು ಬಂದವರು ನಾನು. ಎಂದು ನನ್ನ ಹೆಸರು. ನಾನು ಈ ಪಾರ್ಥೋತಿ ಶಬ್ದವನ್ನು ಆಳುತ್ತಿದ್ದೇನೆ. ಆದರೆ ನೀವು ಮಾಡಿದಂತಹ ಮೋಸ ವಂಚನೆ ಇದರೆಲ್ಲದರ ಪ್ರತಿಕಾರವನ್ನು ನಾನು ಇವತ್ತು ತೆಗೆದುಕೊಳ್ಳುತ್ತೇನೆ. ಇದರಲ್ಲಿ ಸಾಮರ್ಥ್ಯವಿದ್ದರೆ ಅವನನ್ನು ಬೆನ್ನಟ್ಟಿ ಹೋಗಿ ನಾನು ಹೊಡೆಯಲಾರೆ. ಸಿಂಹಾಸನ ಖಾಲಿಯಾಗಿದೆ, ಯಾರಿಗೆ ಹೊಡೆಯುತ್ತೇನೆ? ನಾವು ಇಲ್ಲಿಗೆ ಬಂದಂತಹ ಕಾರ್ಯಕಾರಣಗಳು ಎಲ್ಲ ಈಡೇರಿತು. ಆದರೆ ಒಂದು ಬಾಕಿ ಇದೆ. ಅದೇನೆಂದರೆ ನಾವು ಇಲ್ಲಿಗೆ ಬಂದಂತಹ ಉದ್ದೇಶ ಕಕ್ಷಿಗಾಗಿ. ಆದರೆ ಇಲ್ಲೆಲ್ಲೂ ಸಚಿವ ಕಾಣುತ್ತಿಲ್ಲ. ಹಾಗಾದರೆ ಅಡಗಿಸಿದರೆ ಯಾವ ಸುಲಭ? ಬಿಡಲಾರೆ. ಅದಕ್ಕಾಗಿ ಆ ಸಚಿವನ್ನು ಶೋಧಿಸುತ್ತೇನೆ. ತೆಗೆದುಕೊಳ್ಳಲೇಬೇಕು. ಅದೇನೆಂದರೆ ಗೋವಲ್ಲಿ ಕಾಣುತ್ತಿದೆಯಲ್ಲ, ಯಾವುದು ಆದಿತಿ ಆ ಕುಂಡಲವನ್ನು ಕೆತ್ತಿದೆ. ಇಷ್ಟು ದೊಡ್ಡಂತಹ ಕುಂಡಲ ಅವಳಿಗೆ ಯಾಕೆ? ಇದು ನಮ್ಮ ಮಂಡಾಲಕ್ಕೆ ನನ್ನ ಕಾಣುತ್ತಿದೆ ನನ್ನ ಮಾಡಿ ಶೈಲ. ಇದು ದೇವತೆಗಳ ಸೌಭಾಗ್ಯದ ಖನಿಯಂತೆ. ಇದನ್ನು ಸಾಧಿಸಿದ್ದೇನೆ. ಇನ್ನು ನಂತರ ಕಾಣುತ್ತಿರುವುದು ಕುಂಡಲಿನ ಭಂಡಾರ. ಅದನ್ನು ಸಂಪೂರ್ಣವಾಗಿ ವಾಸವಾಗಿದ್ದೇನೆ. ನಂತರ ಈ ಹಳೆ ಕುಪ್ಪಳ ವಾಸನೆ ಇರುವಂತಹ ಈ ಸ್ವರ್ಗದಲ್ಲಿ ನಾವು ಇರುವುದಿಲ್ಲ. ನಾವು ಪಾರ್ಥೋತಿ ಶಬ್ದಕ್ಕೆ ತೆರಳಬೇಕು. ಶ್ರೀ
ಅಧರ್ಮದ ಕಳೆಯನ್ನು ಕಿತ್ತು ಧರ್ಮದ ಬೆಳೆಯನ್ನು ಬಿತ್ತುವುದಕ್ಕಾಗಿ ಭವ್ಯ ವಸುಂಧರೆಯಲ್ಲಿ ವೈಕುಂಠವಾಸಿಯಾದ ನಾನು ಕೃಷ್ಣನಾಗಿ ಜನಿಸಿದೆ. ವಸುದೇವ ದೇವಕಿಯರ ಪುತ್ರನಾದನು ನಾನು ಬೆಳೆದದ್ದು ನಂದಗೋಪುರದಲ್ಲಿ. ವಿಷಯ ಬಂದು ಕಂಸಾದಿ ದಾನವರು ನನ್ನ ಮಗನೇ ಕಂಸ. ಆದರೂ ಅವರನ್ನು ಯಾಕೆ ಭೂಮಿಗೆ ಭಾರ ಅಧರ್ಮಿ ಅಂತವರೆಲ್ಲರನ್ನು ಸಂಹರಿಸುತ್ತಿದ್ದೇನೆ. ಆದರೂ ಸರಾಸಂಧ ಅವನಿಗೆ ಹೆದರಿದವರಂತೆ ನಟಿಸಿ ದ್ವಾರಕ ನಗರವನ್ನು ನಿರ್ಮಿಸಿದ್ದೇನೆ. ಅಣ್ಣನಾದ ಬಲರಾಮನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುತ್ತಿದ್ದೇನೆ. ಹಾಗಿರುವ ಸಂದರ್ಭದಲ್ಲಿ ಯಾರು ಬರುತ್ತಿರುವುದು
ಸಂಪತ್ತಿಗೆ ಅಭಿಮಾನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಹೃದಯ ಕಮಲದಲ್ಲಿರಿಸಿದ ಶ್ರೀ ಮನೋಹರ ಸ್ವಾಮಿ ಈಗ ಕೃಷ್ಣನಾಗಿ ಧರೆಯಲ್ಲೇ ಅವತರಿಸಿದ್ದೀಯ ಪ್ರಭು. ನಾವಿಲ್ಲಿ ಬಂದ ಕಾರಣವೇನೆಂದು ಕೇಳುವಿರಾ? ಕಾರಣಗಳಿಂದ ನಮಗೊದಗಿದ ಸಂಕಷ್ಟವನ್ನು ನಿನ್ನಲ್ಲಿ ನಿರ್ಣಯಿಸುವುದಕ್ಕಾಗಿ ಬಂದಿದ್ದೇವೆ. ಹಿಂದೆ ಬಂದ ದಾನವರು ಶೋಣಿತಾಪುರದಿಂದ ಬರುತ್ತಿದ್ದರು. ಆದರೆ ಈಗ ಬಂದ ನರಕನೆಂಬಾತ ರಾಜ್ಯೋದ್ಯಮದಿಂದ ಬಂದಿದ್ದಾನೆ. ಸ್ವರ್ಗವನ್ನು ಹಂಗಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವಮಾತೆಯಾದ ಅರುಣಿ ದೇವಿಯ ಕರ್ಣಕುಂಡಲಗಳನ್ನು ಕಿತ್ತುಕೊಂಡಿದ್ದಾನೆ ಆತ. ಇದು ಕ್ಷಮಿಸುವಂತಹ ಅಪರಾಧವಲ್ಲ. ಶಿಕ್ಷೆ ಆಗಬೇಕು. ಬಿಡದಿದ್ದೆಯನ್ನು ಸಮಯದಲ್ಲಿ ಆಧಾರವಾದ ದೇವೇಂದ್ರನನ್ನು ಸಂತೈಸಿದ್ದೇನೆ, ಹೌದು. ಆದರೆ ಆತನನ್ನು ಕೊಲ್ಲುವುದು ಸುಲಭವಾದ ಕಾರ್ಯವಲ್ಲ. ಏಕೆ? ಆತ ನನ್ನಿಂದಲೇ ಹುಟ್ಟಿದವನು. ಅಂದು ವರಾಹಾವತಾರ ತಾಳಿದಾಗ, ಭಯಗೊಂಡ ಭೂದೇವಿಯನ್ನು ಸಂತೈಸಿದಾಗ ಹುಟ್ಟಿಕೊಂಡವನಿಂದ ನರಕಾಸುರ ಕಪಾಲವನ್ನು ಎತ್ತಿ ಸ್ಮಶಾನದಲ್ಲಿ ವಾಸ ಮಾಡುತ್ತಿದ್ದ ಅವನಿಗೆ ಬ್ರಹ್ಮಾನುಗ್ರಹವಂತೂ ಆಯಿತು. ಏನೆಂದು ತಂದೆ ತಾಯಿಗಳು ಒಟ್ಟು ಸೇರಿ ಬಂದರೆ ಮಾತ್ರ ಬರಬೇಕೆಂಬುದಾಗಿ. ಹಾಗಾದ್ರೆ ನಾನು ಒಬ್ಬನೇ ಹೋಗುವುದೇ ಅಲ್ಲ, ಅವನನ್ನು ನನ್ನೊಂದಿಗೆ ಕರೆದೊಯ್ಯಬೇಕು. ಆದರೆ ಅಹಂಕಾರ ಎಂಬುದು ಅವನ ತಲೆ ಮೀರಿದೆ. ಹಾಗಾಗಿ ನಾನು ಕರೆದರೆ ಬರುವವನಲ್ಲ. ಹಾಗಾಗಿ ಗರುಡನನ್ನು ಅವಳಿಗೆ ಕೇಳುವಂತೆ ಕರೆದು ಪ್ರಯಾಣಕ್ಕೆ ಹೋಗುವಂತೆ ಹೇಳುತ್ತೇನಂತೆ. ಗರುಡ,
ಶುಭಕಾರ್ಯಕ್ಕೆ ಹೋಗುತ್ತಿರುವಾಗ ಬೆಕ್ಕು ಅಡ್ಡ ಬಂದಂತೆ ಬಂದೆ ಅಲ್ಲ. ನಾನು ನಿಮ್ಮ ಮನಸ್ಸೇ ಕಳ್ಳವೇ ಸ್ವಾಮಿ. ಅಲ್ಲ ಸತ್ಯಭಾಮ, ನನಗೆ ನೀನು ಒಬ್ಬಳೇ ಅಲ್ಲ, ಹಲವಾರು ಜನರಿದ್ದಾರೆ. ಅವರೆಲ್ಲರಿಗೂ ಹೇಳಿಕೊಟ್ಟಿದ್ದರು, ನನ್ನ ಪ್ರಯಾಣವಾಗುವುದಿಲ್ಲ. ಉಳಿದವರು ಇದ್ದಾರೆ, ಆದರೆ ನಾನು ಉಳಿದವರ ಹಾಗೆ ನಾನು ಅಲ್ಲವೇ. ನೀವೀಗ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಹೇಳದಿದ್ದರೆ ನನ್ನನ್ನು ಅವರ ಪಾಲಿಗೆ ಹೌದು ತಪ್ಪಾಗಿ ನಾನು ಹೇಳದೆ ಬಿಡುವುದಿಲ್ಲ ಅಲ್ಲವೇ? ಬಿಡುವುದಿಲ್ಲ. ಯಾಕೆ ರಮಣಿ? ಅದರೊಂದಿಗೆ ದೇವಮಾತೆಯಾದ ಅದಿತಿ ದೇವಿಯ ಕರ್ಣಾಭರಣಗಳನ್ನು ನೀಡುತ್ತಿದ್ದಾನೆ.
ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಹೋಗುತ್ತಿದ್ದೇವೆ. ಈಗ ವಿಷಯ ಅರ್ಥವಾಯ್ತಲ್ಲ ಗರುಡ. ಹರುಷ ವಾಯಿತು ಅಂದ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಲಲು ನಾನು ಯುದ್ಧಕ್ಕಾಗಿ ಹೋಗಬೇಕು, ವಿಹಾರಕ್ಕಾಗಿ ಅಲ್ಲ. ನಾನು ಬರ್ತೇನೆ. ನಿನಗೇನು ಇಷ್ಟು ಹಠ? ಮರೆತಿರ ಸ್ವಾಮಿ, ಆ ಬಾಲಿದಂತ ಪ್ರಕಾರ
ರಾವಣ ಅಂತೂ ನಾರದ ಬಂದದ್ದು ಮುಂದೆ ಒಂದು ಪಾರಿಜಾತ ಹೂವನ್ನು ತಂದದ್ದು. ಬಹಳ ಹಳೆಯ ಕಥೆ. ಹಾ, ಅದನ್ನು ಈ ಸಲ ನಾನು ರುಕ್ಮಿಣಿ ಅವಳಿಗೆ ಬಿಡಿಸಿದ್ದು. ಆಗ ನಾನು ಸಿಟ್ಟುಕೊಂಡಾಗ ನಾನನ್ನು ಸಮಾಧಾನ ಮಾಡಲು ಒಂದು ಮಾತನ್ನು ಕೊಟ್ಟಿದ್ದೀನಿ. ಮಹಾರಾಜರ ಪಾಲ್ಗಾಡಿ ನಿನಗೆ ಪಾರಿಜಾತ ಹುಚ್ಚುವನ್ನು ಕೊಡುತ್ತೇನೆ. ಮಾತು ಕೊಟ್ಟಿದ್ದೇನೆ ಹೌದು, ಆದರೆ ಯುದ್ಧಕ್ಕೆ ಹೋಗುವಾಗ ಕೊಡುತ್ತೇನೆ ಅಂತ ಹೇಳಿದ್ರಲ್ಲ. ಆದರೆ ಈಗಲೂ ಸಿಗಬೇಕಲ್ಲ ಸ್ವಲ್ಪ. ನನ್ನನ್ನು ಕೈಗೊಳ್ಳಿ. ಅಂದರೆ ಪಾರಿಜಾತವನ್ನು ಬೇಕಾಗುವುದಲ್ಲ. ಅದಕ್ಕಾಗಿ ಇನ್ನೊಂದು ದಿನ ಗರುಡನೊಂದಿಗೆ ಹೋಗುವ. ಸರಿ, ದೇವರನ್ನು ಕರೆದುಕೊಂಡು ಹೋಗದಿದ್ದರೆ ಬರುವಾಗ ಬಾಗಿಲು ಮುಚ್ಚಿ ಇರುತ್ತದೆ. ಬಾಗಿಲಿನ ಹೆಸರಿನಲ್ಲಿ ಬೇಕಾದದ್ದನ್ನೆಲ್ಲ ಮಾಡಿಸಿದ್ರೆ ಸರಿ. ಹಾಗಾದರೆ ಗರುಡ ನಾವು ಬರುತ್ತೇವೆ.
ಇನ್ನು 6,000 ಮೂಲ ಭಾಷೆಗಳನ್ನು ಮುರಿಯುತ್ತೇನೆ. ಆದರೆ ನೀನು ಪಟ್ಟ ಕಾರಣವಲ್ಲ. ನಾನು ಭಾಷೆಗಳನ್ನು ಕತ್ತರಿಸಿದಾಗ ತಿಳಿದದ್ದಲ್ಲ, ಪಾಂಚಜನ್ಯವನ್ನು ಮೊಳಗಿದಾಗ ನೀವು ತಿಳಿದದ್ದು. ಅದಕ್ಕಾಗಿ ನೀನು ಪಟ್ಟ ಕಾರಣವಲ್ಲ. ಅದರೊಂದಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದ್ದೇನೆಂದು ತಿಳಿದಿದ್ದೇನೆ. ಬಂದದ್ದೇ ನರಕನನ್ನು ಹೊಂದುವುದಕ್ಕಾಗಿ ತಡೆದರೆ ನಿನ್ನ ಅನುಭವಿಸುತ್ತೇನೆ. ಯಾಕೆ ಮುಂದೆ ಮುಹೂರ್ತದಲ್ಲಿ ಎಲ್ಲರನ್ನು ವಹಿಸಬೇಕು.
ಕಿತ್ತಿದ್ದೇನೆ. ನಂತರ ಯಾವ ಪ್ರಪಂಚದಲ್ಲಿರುವಂತಹ ಯಾವುದೇ ಗಂಡು ಮಗನಾದರೂ ಮಾತೃಸ್ಥಾನದ ವಿಷಯಕ್ಕೆ ಬಂದರೆ ಯಾವುದೇ ಅದನ್ನು ಅವಮಾನಿಸಲಿ ಅವನು ಸುಮ್ಮನೆ ಇರಲಾರ. ಆದರೆ ಆ ಷಂಡ ದೇವಂತ ಹೋಗಿದ್ದಾನೆ. ಅವನು ಬರುವ ಮಾತೆಯಲ್ಲಿ ಅವನಿಗೆ ಕೊಡುವಂತಹ ಭಾಷೆಯನ್ನು ಏನನ್ನೂ ಸ್ವರ್ಗವನ್ನು ಮತ್ತೆ ನರಕದಾನವನ್ನು ಕೊಂಡು ನಿನಗೆ ಇಳಿಸಿ ಎಂಬಂತಹ ಭರವಸೆಯನ್ನು ಕೊಟ್ಟಿದ್ದಾನೆ. ಹೆಣ್ಣೊಬ್ಬಳನ್ನು ಇಟ್ಟುಕೊಂಡು ಬಂದಿದ್ಯಾದ ಪಕ್ಷಿ ವಾಹನರಾಗಿ ಬಂದಿದ್ದಾನೆ.
ಅಭಿಷಯನ ಹಿಡಿವಾಗ ಸುಪ್ರೀತ ಜಯ ಜಯ ಆದಿತ್ಯ ಕೋಟಿ ಪ್ರಕಾಶ ವಿಷ್ಣು ಮಹೇಶ್ವರ ಇವರಲ್ಲಿ ಒಬ್ಬರಾದಂತಹ ನೀನು ಇವರಲ್ಲಿ ಒಬ್ಬರಾದಂತಹ ಹರಿಯೇ ಎಂದು ನಾನು ತಿಳಿದುಕೊಂಡಿದ್ದೇನೆ. ಈ ಕಾಲಕ್ಕೆ ನನ್ನ ಮಂದಬುದ್ಧಿಯು ಮರೆಮಾಚಿ ಜ್ಞಾನ ದೃಷ್ಟಿಯು ನನಗೆ ಉಂಟುಬಿಟ್ಟಿದೆ. ಅದೇನೆಂದರೆ ಹಿಂದೆ ಆದಿವರಾಹ ಹಾಗೂ ಭೂದೇವಿಯ ಸಂಪರ್ಕದಿಂದ ಉಂಟಾದಂತಹ ಜನ್ಮವಂತೆ ನನ್ನದು. ಹಾಗೆಯೇ ಭೂದೇವಿಯ ಮಗನಾದ್ದರಿಂದ ನನಗೆ ಭೌಮ ಸುಖ ಎಂಬಂತಹ ನಾಮವೂ ಕೂಡ ಇದೆ. ನಂತರ ವಸಿಷ್ಠರು ಬಂದರು. ವಸಿಷ್ಠರು ನನ್ನನ್ನು ಆಶ್ರಮಕ್ಕೆ ಕರೆದೊಯ್ದು ಅಲ್ಲಿ ನನಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನೆಲ್ಲ ನೀಡಿದರು. ಹಾಗೆಯೇ ಆಶ್ರಮದಲ್ಲಿ ಆಟವಾಡುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಸಹಪಾಠಿಯನ್ನು ಕೊಂದ ಕಾರಣ ವಸಿಷ್ಠರು ನನಗೆ ಶಾಪವನ್ನು ನೀಡಿದರು. ಇನ್ನು ಮುಂದೆ ನರಕದಾನವನಾಗಿ ಹೋಗು ಎಂಬುದಾಗಿ. ಹಾಗೆಯೇ ನಾನು ನರಕದಾನವನಾಗಿ ಭೂತಳ ಹಾಗೂ ಪಾತಾಳ ಸ್ವರ್ಗಲೋಕವನ್ನು ನನ್ನದಾಗಿ ಮಾಡಿದೆ. ಅದು ಬೇರೆ ಅದಿತಿ ದೇವಿಯಂತಹ ದೇವಮಾತೆಯ ಕರ್ಣಕುಂಡಲವನ್ನೇ ಕಿತ್ತಂತಹ ಪಾಪಿ ನಾನು. ನಂತರ ವರುಣನ ಮಹಿಳಿ ಶೈಲವನ್ನು ನಾನು ಸೊರೆಗೊಂಡೆ. ನಂತರ ಕುಬೇರನ ಭಂಡಾರವನ್ನೇ ಖಾಲಿ ಮಾಡಿದೆ. ಇದೆಲ್ಲ ನಾನು ಮಾಡಿದ್ದು ತಪ್ಪೇನು ನನಗೆ ಅರ್ಥವಾಗಿದೆ. ಜಗದ ಮಾನವಪಿತೃಗಳು ನೀವು ಭಗವತಿ ಭಗವಂತರು ನೀವೇ ನನ್ನ ಮಾನವಪಿತೃಗಳು ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಏಕೆಂದರೆ ವಿದ್ಯೆಯವರ ಬಲದ ಪ್ರಕಾರ ಜನನಿ ಜನಕರ ಹೊರತು ಅನ್ಯರಿಂದ ನನಗೆ ಬರಲಿಲ್ಲ ಎಂಬಂತೆ ವಿಧಿಯು ಹೊರವನ್ನು ಇಟ್ಟಿದ್ದರು. ಹಾಗೆಯೇ ನಾನು ಇದರಿಂದ ಹಿಂದೆ ಎಲ್ಲಿಯೂ ಸೋಲಲಿಲ್ಲ. ಇವತ್ತು ನನ್ನ ಬಾಳಿಗೆ ಸೋಲಾಗಿದೆ. ನನ್ನನ್ನು ಕಾಪಾಡಬೇಕು ತಂದೆ, ಕಾಪಾಡಬೇಕು. ಭಯದ ಭಯ ಭಕ್ತಿಯಲ್ಲಿಸುವ ನರಕರನು ಮಾಡುತ್ತ ಶ್ರೀಮನ ತರುಣಿ ಭಾಮಾದೇವಿ ಸಹಿತೈತಂದು ಹತ್ತಿರಗಿ ತರುಣಿ ಭಾಮಾದೇವಿ ಸಹಿತೈತಂದು ಹತ್ತಿರಗಿ ಮೆಚ್ಚಿದಿರು ನಿನ್ನ ಭಕ್ತಿ ಭಾವಗಳಿಗೆ ಹೆಚ್ಚುವಾದು ಕಡಿಮೆ ಅಯ್ಯ ಭೌಮಾಸುರ, ಮೆಚ್ಚಿದರೆ ಈ ನನ್ನ ಭಕ್ತಿಭಾವಕ್ಕೆ ಕೊನೆಗಾದರೂ ನಿನಗೆ ಅರ್ಥವಾಯಿತಲ್ಲ. ಹೌದು, ನೀನು ಕಪಾಳವನ್ನು ಎತ್ತುತ್ತಿದ್ದ ಸಂದರ್ಭದಲ್ಲಿ ನಿನಗೆ ಬ್ರಹ್ಮಾನುಗ್ರಹವಾದ ತಂದು ಸತ್ಯ ಏನೆಂದು ಜನನಿ ಜನಕರ ಹೊರತು ಅನ್ಯರಿಂದ ನಿನಗೆ ಭಯವಿಲ್ಲ ಎಂಬುದಾಗಿ. ಹಾಗಾದರೆ ಇವತ್ತು ಅರ್ಥವಾಯಿತಲ್ಲ. ಹೌದು. ನಾವಿಬ್ಬರೇ ನಿನ್ನ ಮಾತಾಡುತ್ತಿಗಳಿಗೆ ಹೌದು. ನಿನ್ನ ಭಕ್ತಿಭಾವಕ್ಕೆ ಮೆಚ್ಚಿ ನಿನಗೆ ತಿಳಿಸಿದ್ದೇನೆ. ಹಾ. ಏನು ಬರಬೇಕೆಂದು ಕೇಳಿಕೋ. ಈ ಕ್ಷೇತ್ರದ ಕಾರಣ
ಎಂದು ಹಾ ಸೂರ್ಯ ಮುಳುಗುವ ಮೊದಲೇ ಹಾ ತೈಲಾಭ್ಯಂಜನ ಮಾಡಿ ಸ್ನಾನ ಮಾಡಿ ಹಾ. ಹೊಸ ವಸ್ತ್ರಗಳನ್ನು ಧರಿಸಿ ಹಾ ಯಾರು ಭಕ್ಷ್ಯಭೋಜ್ಯಗಳನ್ನು ಸೇವಿಸುತ್ತಾರೋ ಹಾ. ಅವರಿಗೆ ವಿಷ್ಣುವಿನ ಅನುಗ್ರಹ ಬೀಳುತ್ತದೆ. ಹಾ. ಇದು ನಿನ್ನ ಇಚ್ಛೆಯಂತೆ ನಿನಗೆ ಮೋಕ್ಷವನ್ನು ಕಲಿಸುತ್ತೇನೆ. ನರಕಾಸುರನ ವಧೆಯಾಗಿದೆ. ಇದು ಇಲ್ಲಿಯ ವಸ್ತುಗಳನ್ನು ತೆಗೆದುಕೊಂಡು ರಾಮ ರಾಮ ಜಯ ಜಯ ರಾಮ ಸೀತಾಪತಿ
ಸೇರಿದವರು ಹಾ. ಪ್ರತಿದಿನವೂ ರಾಮನಾಮವನ್ನು ಜಪಿಸುತ್ತಾ ಕಾಲ ಕಳೆಯುತ್ತಾ ಇದ್ದೇವೆ. ಹೌದು, ಆದರೆ ಏನದು ಸ್ವರ? ಹೇಳಿದೆಯೋ ದೂರದಲ್ಲಿ ಯಾರು ಕರೆಯುತ್ತಿದ್ದಾರೆ? ಈ ಕರೆಯಲ್ಲಿ ಆರ್ತನಾದ ತುಂಬಿದೆ. ದುಃಖದಿಂದ ತಮ್ಮ ರಕ್ಷಣೆಗಾಗಿ ನಮ್ಮನ್ನು ಕರೆಯುತ್ತಿದ್ದಾರೆ. ಕಷ್ಟದಲ್ಲಿ ಇರುವವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ನಮಗೆ ಹಾರಿ ಹತ್ತ ಕಡೆ ಸಾಗೋಣ. What
ತನ್ನನ್ನು ಬಹಳ ಪರಾಕ್ರಮವನ್ನು ತಿಳಿದು ಹೆಸರಿನಲ್ಲೇ ನಮ್ಮೊಡೆಯನಾದ ಶ್ರೀರಾಮಚಂದ್ರನ ಹೆಸರಿಟ್ಟಿದ್ದಾನೆ. ಹೆಸರಿಟ್ಟದ್ದು ತಪ್ಪಲ್ಲ, ಹೆಸರಿಟ್ಟು ಇಂತಹ ನೀಚ ಕೃತ್ಯ ಮಾಡಿದ್ದಾನಲ್ಲ. ಅದು ಅಲ್ಲದೆ ನಮ್ಮೊಡೆಯನ ಹೆಸರಿನ ಮುಂದೆ ಬಲವೆಂಬ 2 ಅಕ್ಷರವನ್ನು ಸೇರಿಸಿದ್ದಾನೆ. ಈತನ ಬಲವನ್ನು ನಾವು ಮುಗಿಸುತ್ತೇವೆ. ತಾಯೇ, ನೀನು ನಿಶ್ಚಿಂತಲಾಗಿರು. ಹಾಗೆ. ಹೌದಣ್ಣ. ಪರೀಕ್ಷಿಸಿದಾಗ ಇದು ಸಾಕೇತವಲ್ಲ. ಹೌದು. ಯಾಕೆ ಬಂದೆಯ? ಯಾಕೆ? ಸಾಕೇತದ ನಗರಿಗೆ ಎದುರಿರುವಂತಹ ಸರಯೂ ನದಿಯಲ್ಲಿ ರೂಪಸ್ತಂಭದ ಚಿಹ್ನೆ ಇಲ್ಲಿ ಕಾಣಿಸುತ್ತಾ ಇಲ್ಲ. ಹೌದಣ್ಣ. ಇದು ಕೃಷ್ಣನ ನಗರಿ. ಈ ನಗರಿ ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಉಳಿಯಬಾರದು. ಆದುದರಿಂದ ನಗರವನ್ನು ಧ್ವಂಸ ಮಾಡುತ್ತಾ ಮುಂದುವರಿಯೋಣ. ಹಾಗೆ ದೂರದಲ್ಲಿ ನೋಡು. ಯಾಕೆ ವನಪಾಲಕ? ವನಪಾಲಕ, ಸರಿ. ನಮ್ಮನ್ನು ತಡೆದದ್ದೇ ಏನದ? ಅಲ್ಲ, ಇನ್ನು ಕಿವಿಯೂ ಸರಿ ಕೇಳಿಲ್ಲ. ಹೇಗೆ ನಮ್ಮನ್ನು ತಟ್ಟದ್ದೇ ಎಲ್ಲಿ ಹಾಳು ಮಾಡಿತ್ತು? ಹಸಿವೆ ಆಗ್ತಾ ಇತ್ತು. ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಇದ್ದೆವು. ತಟ್ಟದ್ದೇ ಯಾಕೆ? ತಿನ್ನುವುದಕ್ಕೆ ಬಿಟ್ಟೇ ಇಲ್ವಾ? ಇದು ನಮ್ಮ ಮನೆ. ನಿಮ್ಮ ಮನೆಯಲ್ಲೇ?
ಹೇಳಿಲ್ವ ನಾನು? ನಮ್ಮ ಸುಮ್ಮನೆ ಘಾತಿಸುವುದಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡಲು ಸುದ್ದಿ? ನಮ್ಮ ಮನಸ್ಸು ಬಂತು. ಹ. ಯಾವ ತೆಂಗಿನ ಮರ, ಅಡಿಕೆ ಮರ, ಮಾವಿನ ಮರ ಹುಡುಕಕ್ಕೆ ಮಾತ್ರವಲ್ಲ, ಅದು ಹ. ಎಲೆಗಳನ್ನು ನಮ್ಮ ಬೆನ್ನಿಗೆ, ಸೊಂಟಕ್ಕೆ, ಮುಖಕ್ಕೆ ಅಷ್ಟು ಬಿದ್ದಿದೆ ನಿನಗೆ ಅಲ್ವಾ? ನಾವೇನು ಮಾಡಿದ್ವಿ? ಆ ಮರಗಳನ್ನು ತೆಗೆದು ನಮ್ಮ ಮನೆಗಳನ್ನೆಲ್ಲ ತೆಗೆದಿದ್ದಾರೆ. ದೊಡ್ಡ ದೊಡ್ಡ ಭವನಗಳನ್ನು ತೆಗೆದಿದ್ದಾರೆ. ಮತ್ತೇನು ಬುದ್ಧಿ? ಹೇಳಿ. ಇದೇನು ಮಾಡುತ್ತಿದ್ದೀರಿ? ಚಾಲಕರೇ, ಭಯವನ್ನು ಬಿಡಿ. ಹಾ, ಬಂದಂತಹ ಕಪಿಗಳಿಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡ್ತೇನೆ. ಹಾ. ನೋವಾದದ್ದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ಬಗ್ಗೆ ನಾನು ತೀರ್ಮಾನವನ್ನು ಮಾಡ್ತೇನೆ. ಶುಭವಾಗಿ. ಯೋಚಿಸಿದ್ದೆ. ಹೌದಾ? ಕಾಲ ಸನ್ನಿಹಿತವಾಗಿದೆ. ಯಾವಾಗ ಏನೇನು ಆಗಬೇಕು ಆ ಹೊತ್ತಿನಲ್ಲಿ ಅದು ಆದ್ರೆ ಚಂದ ಅಂತ ನನಗೆ ಅನಿಸ್ತದೆ. ಯುಗ ಧರ್ಮದಲ್ಲಿ ಯುಗ ಯುಗಗಳಲ್ಲಿ ನನ್ನದ್ದಾದಂತಹ ಭಕ್ತರಿಗೆ ನನ್ನದಾದ ಕಾರುಣ್ಯ ರೂಪವನ್ನು ತೋರಿಸ್ತೇನೆ ಎನ್ನುವ ಹಾಗೆ ನಾನು ವಚನವನ್ನು ತಾಳಿದ್ದೇನೆ. ಅಂತಹ ವಚನಕ್ಕೆ ನಾನು ಸಿದ್ಧನೂ ಬದ್ಧನೂ ಆದವನೂ ಹೌದು. ಹಾಗೆ ಅಂದಿನಿಂದ ಇಂದಿನವರೆಗೆ ಅಥವಾ ತ್ರೇತಾಯುಗದಿಂದ ಈ ದ್ವಾಪರಾಯುಗದವರೆಗೆ ನಾನು ನೆನಪಿಟ್ಟುಕೊಂಡವ ಹೌದು. ಬಂದಂತಹ ಕಪಿಗಳು ಮಾತಾಡುವ ಕಪಿಗಳು ಬೇರಾರು ಅಲ್ಲ. ಈ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ದಶರಥ ಕೌಸಲ್ಯರ ಗರ್ಭದಲ್ಲಿ ಜನಿಸಿದಂತವರಾಗಿದ್ದೇನೆ. ಲೋಕೋದ್ಧಾರಕ ಕಂಟಕರಾಗಿ ಕಾಡಿದಂತಹ ರಾವಣ ಕುಂಭಶಮನಾದಿಗಳನ್ನು ನಾನು ಮಡುಹಿದ್ದೇನೆ. ಆ ಹೊತ್ತಿಗೆ ಹಲವಾರು ಮಂದಿ ನನಗೆ ಸಹಾಯಕ್ಕಾಗಿ ಬಂದಿದ್ದಾರೆ. ಒಂದು ಕಡೆಯಲ್ಲಿ ಸುಗ್ರೀವ, ಹನುಮಂತ, ಜಾಂಬವ, ನಳ, ನೀಲರು, ಹಾಗೆಯೇ ಶರದಿಯನ್ನು ಉತ್ತರಿಸುವ ಕಾರಣಕ್ಕಾಗಿ ಶರದಿಗೆ ಸೇತುವೆಯನ್ನು ಬಳಿಯುವಂತಹ ಹೊತ್ತಿಗೆ ನಳ ನೀಲರ ಮುತುವರ್ಜಿಯಲ್ಲೇ ಅದು ನಡೆದದ್ದು ಹೌದು. ಹಾಗೆಯೇ ಅವರಲ್ಲಿ ಮೈಂದ ವಿವಿಧರು ಪ್ರಮುಖರು ಇದ್ದಾರೆ. ಇವರೆಲ್ಲರಿಗೆ ನನ್ನದ್ದಾದಂತಹ ತ್ರೇತಾಯುಗದಲ್ಲಿ ನನ್ನ ತ್ರೇತಾಯುಗ ಅಂತ್ಯಗೊಳಿಸುವ ಹೊತ್ತಿಗೆ ಸರಾಯು ನದಿಯ ತೀರದಲ್ಲಿ ಕಪೋಲಗಳಲ್ಲಿ ಕಣ್ಣೀರನ್ನು ಸುರಿಸ್ತಾ ಇರುವಂತಹ ಕಪಿವೀರರಿಗೆ ಅಭಯವನ್ನು ನಾನು ಇಟ್ಟಿದ್ದೇನೆ. ಮುಂಬರುವಂತಹ ಯುಗದಲ್ಲೂ ನಿಮಗೆ ದರ್ಶನವಾಗುವುದು ಇದ್ದೇನೆ ಎನ್ನುವ ಹಾಗೆ ಕಾಲ ಸನ್ನಿಹಿತವಾಗಿದೆ ಎನ್ನುವುದು ಸತ್ಯ. ಹಾಗಾಗಿ ಬಂದಂತವರಿಂದ ನಮ್ಮಲ್ಲಿ ಕೆಲವರಿಗೆ ಪಾಠ ಆಗಬೇಕು. ಈ ಒಂದು ವೇದಿಕೆಯಲ್ಲಿ ಕಪಟ ನಾಟಕವನ್ನು ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದು ಹೇಗೆ? ನಮ್ಮವರನ್ನು ನಾನು ಶಿಕ್ಷಿಸುವುದಲ್ಲ, ಶಿಕ್ಷೆ ಕೊಡ ಕೂಡದು ನಾನು. ಹಾಗೆ ಬಂದವರಿಂದ ಶಿಕ್ಷಿಸುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಹಾಗಾಗಿ ಹೇಗೆ ನಮ್ಮದ್ದಾದಂತಹ ದ್ವಾರಕೆಗೆ ದಾಳಿಯನ್ನು ಮಾಡಿದ್ದಾರೆ ಅಂತ ಕೇಳಿಪಟ್ಟವನಿದ್ದೇನೆ. ಹಾಗಾಗಿ ಹಾಗೆಂದು ಬಂದಂತಹ ಮೈಂದ ದ್ವಿವಿಧರ ಮುಖೇನವಾಗಿ ನಮ್ಮಲ್ಲಿ ಕೆಲವರಿಗೆ ತಲೆಗೆ ಹೋಗಿ ಯಾದವ ಪ್ರಮುಖರನ್ನು ಹೇಳುವುದಿದ್ರೆ ಯಾರು ಅಲ್ಲ, ನನ್ನ ಅಗ್ರಜ ಬಲಭದ್ರ ದೇವ. ಹಾಗೆ ನಾನು ಪರಾಕ್ರಮ ಹಾಗೆ ಹೀಗೆ ಒಂದು ರೀತಿಯಲ್ಲಿ ಅಹಂಕಾರ ಮನೆ ಮಾಡಿ ಅವನಲ್ಲದೆ ಮತ್ತೊಬ್ಬ ಇದ್ದಾನೆ. ಯಾವತ್ತೂ ನನ್ನ ಜೊತೆಗೇ ಇರುವವ, ನನ್ನನ್ನು ಬಿಟ್ಟು ಹೋಗುವವನಲ್ಲ, ನನ್ನನ್ನು ಹೊತ್ತುಕೊಂಡು ಹೋಗುವ ನನ್ನ ವಾಹನಕ್ಕೆ ಸ್ವಲ್ಪ ಅಹಂಕಾರ ಮಿತಿ ಮೀರಿದೆ. ಈ ಬಾರಿಯಾದರೂ ಅದನ್ನು ಸ್ವಲ್ಪ ಸರಿಪಡಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ತಿದ್ದಬೇಕು, ಗುದ್ದಬೇಕು. ಅದು ಮೈಂದ ವಿವಿಧರ ಕಾರಣದಿಂದಲೇ ಆಗಬೇಕು. ಹಾಗಾಗಿ ಅಹಂಕಾರದಿಂದ ತಿರುಗುತ್ತಾ ಇರುವಂತಹ ನನ್ನನ್ನೇ ಹೊತ್ತು ತಿರುಗುತ್ತೇನೆ ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಗರುಡನಿಗೂ ಒಂದು ರೀತಿಯಲ್ಲಿ ಪಾಠ ಆಗಬೇಕು. ಬ್ರಹ್ಮಾಂಡೋದರನಾದಂತಹ ನನ್ನ ಹೊತ್ತು ತಿರುಗುವ ನನಗಿಂತ ಬಲಶಾಲಿ ಪ್ರತಾಪಿ ಎನ್ನುವಂತಹ ಭಾವ ನನ್ನಲ್ಲಿ ಅಡಗಿದೆ. ಹಾಗಾಗಿ ಅವನ ಗರ್ವವು ಇಲ್ಲಿ ಇಳಿಯಬೇಕು. ಹಾಗಾಗಿ ವಿಧಾನದ ಗರುಡ ಗರುಡ
ಒಂದು ಕಡೆಗೆ ಹೋದ್ರೆ ಆ ಕಡೆಯಿಂದ ಬರುವುದು ಯಾಕೆ? ನೀವು ಹೇಳಿದ್ರೆ ಬರ್ತೇವೆ. ಪ್ರಭು, ಓಡಿ ಓಡಿ ಬರುವುದಕ್ಕೆ ಬಲವಾದ ಕಾರಣವಿರಬೇಕು. ಕಾರಣ ಒಂದಿದೆ. ಕಾರಣವಿಲ್ಲದ ಕರೆಯುವುದು ನೀವಲ್ಲ. ಯಾಕೆ ಕರೆ ಏನಾಗಬೇಕು? ನೀನು ವಾನರವನ್ನು ಹಿಡಿಯುವಂತ ಕೆಲಸ ಮಾಡಬೇಕು. ವಾನರ? ಹೌದಪ್ಪ. ವಾನರ ಅಂತ ಹೇಳಿದ್ರೆ ಕಪಿಗಳು. ಹೋ, ಕಪಿ. ಕಪಿ? ಯಾರ ಕಪಿ? ಈರುವರು ಕಪಿಗಳು. ಹಾ ಹಾ ಹಾ. ಮಾತಾಡುವ ಕಪಿಗಳು. ಮಾತಾಡುವ ಕಪಿಗಳು ಉಂಟಲ್ಲ. ಅವುಗಳನ್ನು ಹಿಡಿದು ಬಡಿದು ನೀನು ತರಬೇಕು. ನಾನು ಯುದ್ಧದಲ್ಲಿ ನಾನು ಆ ಕೆಲಸ ನಿನಗೆ ಏನು ದೇವರ, ಏನು ದೇವರ? ನಿನ್ನ ಮಾತು ಕೇಳುವಾಗ ಒಮ್ಮೆಗೆ ಆಶ್ಚರ್ಯವೂ ಆಯಿತು, ಆಗಬೇಕಾದ್ರೆ ಮಗದೊಮ್ಮೆಗೆ ದುಃಖವೂ ಆಯಿತು. ಯಾಕೆಂತ ಗೊತ್ತಾಗಲಿಲ್ಲ. ಯಾರಲ್ಲಿ ಯಾವ ಕಾರ್ಯ ಹೇಳಬೇಕು ಅಂತ ಇನ್ನೂ ಗೊತ್ತಾಗಿರುವವರಿಗೆ ವಿಮರ್ಶಿಸದೆ ನಿನ್ನಲ್ಲಿ ಹೇಳಿದ್ದೇನೆ ಅಂತ ನೀನು ಭಾವಿಸಿದ್ದ. ಮತ್ತೆ ಹಾಗೇನಿಲ್ಲಪ್ಪ. ಹಾ, ಬಂದಂತಹ ಕಪಿಗಳು ಸಾಮಾನ್ಯರಲ್ಲ. ಮತ್ತೆ ಮಾಡಿದಂತಹ ಕೃತ್ಯಗಳು ಬಹಳಷ್ಟಿವೆ. ಹಾ, ಸೌದೆಗಳನ್ನು ಕೆಡಹಿವೆ, ಹಾ, ಮರದ ಟೊಂಗೆ ರೆಂಬೆಗಳನ್ನ ತುಂಡು ಮಾಡಿ, ಉಪವನದ ಗೊಳಗಳನ್ನ ಹಾಳು ಮಾಡಿ, ಹಣ್ಣುಗಳನ್ನು ಕಿತ್ತಿವೆ, ಪ್ರಶ್ನಿಸಕ್ಕೆ ಹೊರಟಂತಹ ನಮ್ಮ ಚಾಲಕರನ್ನು ಗಾಂಧಿಸಿವೆ. ದೇವರೇ, ಏನು ಇದೆಲ್ಲ ವಿಶೇಷ ಅಂತ ಹೇಳು. ವಿಶೇಷ ಅಂತ ಹೇಳಿ ಸಾಮಾನ್ಯ ಕೋಟಕಗಳಿಂದ ಇದನ್ನು ಮಾಡುವುದಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ. ಓಹೋ. ಜೊತೆಯಲ್ಲಿ ಹೇ. ನೀನೇ ಯಾಕೆ ಹೋಗ್ಬೇಕು ಅಂತ ನೀನು ಕೇಳಿದ್ದಲ್ವ? ಹೌದು. ಅದಕ್ಕೆ ಉತ್ತರ ಇದೆ. ಏನು ದೇವರೇ? ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರಪ್ಪ. ಸಾತ್ಯಕಿಯೋ, ಕೃತವರ್ಮನೋ, ಸಾಂಬನೋ ಆ. ಇವರನ್ನು ಕಳಿಸುವ ಸಾಧ್ಯಕ್ಕೆ ನಾವು ಕರೀಬೇಕು ಒಮ್ಮೆ. ಬೇಡ. ಬೇಡ. ಯಾಕೆ ಬೇಡ? ಅವರಿಂದ ಸಾಧ್ಯ ಇಲ್ಲ ಅದನ್ನು ಮಾಡುವುದಕ್ಕೆ. ಇದು ನೀನು ಪರಾಕ್ರಮಿ, ಹಾ, ಹಾ, ಹಾ. ಅತಿ ಪರಾಕ್ರಮಿಯಾದಂತ ನಿನ್ನಿಂದ ಮಾತ್ರವೇ ಇದು ಸಾಧ್ಯ ಎನ್ನುವಂತಹ ಸಂಕಲ್ಪಕ್ಕೆ ದೃಢ ಚಿತ್ತವನ್ನು ನಾನು ಹೊಂದಿದವನಿದ್ದೇನೆ. ಓಹೋ, ಮತ್ತೆ ನಮ್ಮ ಜ್ಞಾನಕ್ಕೆ ಗೌರವದ ಪ್ರಶ್ನೆ ಅಲ್ವೇನೋದು. ಆ. ನೀನು ಎಲ್ಲಿಯಾದ್ರೂ ನಮ್ಮ ಗೌರವ ಹಾಡುವುದಕ್ಕೆ ಬಿಟ್ಟಿದ್ದೀಯಾ? ಹಾಗಾಗಿ ಈ ಬಾರಿ ಬಂದಂತಹ ಕೋಡಗಳಿಗೆ ಪಾಠ ಈ ಕೆಲಸ ನಾನೇ ಮಾಡ್ತೇನೆ. ಯಾಕೆ? ನೀನೇ ಮಾಡ್ಬೇಕು. ಕಾರಣ ಉಂಟು. ಏನು? ನಾನು ಇದ್ದು ಇಲ್ಲಿಯ ಮರ್ಯಾದೆ ಹೋಯಿತು ಅಂತ ಆದ್ರೆ ನಿನ್ನಿಂದ. ನಿನಗೆಲ್ಲ ಹೆಸರು ಮತ್ತೆ ಗರುಡನಿಗೆ. ಮತ್ತೆ ನಿನ್ನಿಂದ ನಾನು ಮತ್ತೆ ನನ್ನಿಂದ ನೀನು ಯಾಕೆ? ನೀನು ದೇವ ಅಂತ ಹೇಳುವುದು ಹೇಗೆ? ಈ ಗರುಡನಿಂದ. ದೇವರನ್ನು ಮಾಡುವುದು ಮೇಲೆ ಯಾಕೆ? ಈ ಗರುಡನಿಂದ. ಹಾಗೆ ಗರುಡ ದೇವ, ಗರುಡ ದೇವ ಅಂತ ನೀನು ಅಂದ್ಕೊಳ್ಳಿ. ನಾನು ಅಂದುಕೊಂಡದಲ್ಲ, ಅದು ಅಂದುಕೊಂಡದವಲ್ವಾ? ಗರುಡ ದೇವ ಹೌದಾ? ಇವತ್ತಿಂದ ನೀನು ಗರುಡ ದೇವ. ಇವತ್ತಿನಲ್ಲ, ಮೊದಲಿಂದ ಗರುಡ ದೇವ. ಹೌದಪ್ಪ. ಹಾಗಾಗಿ ನಿನ್ನ ಗರುಡ ದೇವ. ಮರ್ಯಾದೆಯನ್ನು ಉಳಿಸುವುದಕ್ಕೆ ನಾನು ಶ್ರಮಿಸಿದೆ. ಆಯ್ತು ಗರುಡ ದೇವರೇ, ಹಾ. ಇಲ್ಲಿಗೆ ಸುಮ್ಮನಾಗುವುದಿಲ್ಲ. ಮತ್ತೆ ನೀನು ಇದನ್ನು ಮಾಡಿದ್ರೆ ಮಾಡಿದ್ರೆ? ಕೋಡಗಳನ್ನು ಕಟ್ಟಿಕೊಂಡು ಬಂದ್ರೆ ಹಾ. ನಿನ್ನ ಚಂದದನ್ನು ಮಂಗಳಾರತಿ ಮಾಡ್ಲಿಕ್ಕೆ ಮಂಗಳ ಮಂಗಳಾರತಿ ಇಲ್ಲಿವರೆಗೆ ಸಿಗದ್ದು ಅಲ್ಲ. ಮತ್ತೆ ನಿನ್ನ ಹಾಗೆ ಸಮಾನ ಹೇಳುವುದಕ್ಕೆ ಕಾರಣ ಉಂಟು. ಏನು? ಕಪಟ ನಾಟಕ ಸೂತ್ರಧಾರಿ ನೀನು. ಯಾವ ಹೊತ್ತಿಗೆ ಹೇಗೆ ಮಾತಾಡ್ತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಂಗಳಾರತಿ ಹೌದಲ್ಲ? ಆಗಲಿ. ಹಾ. ಸುಮಂಗಳರಿಂದ ಮಂಗಳಾರತಿ ಮಾಡುದು. ಯಾಕೆ? ಹೌದಾ? ನಿನ್ನ ವಿಜಯೋತ್ಸವ ಆಚರಣೆ ಮಾಡುದು. ಹ್ಮ್. ಮಾಜಾ ಭಜಂತಿಯ ಜೊತೆ ನಿನ್ನದೊಂದು ಶೋಭಾಯಾತ್ರೆ. ಹ್ಮ್. ಮತ್ತೆ ಹಾರದೊಂದಿಗೆ ನಾನು ಸಿದ್ಧನಾಗ್ತೇನೆ. ಹಾರ? ಆದಷ್ಟು ಬೇಗ ಹಾರವೇ? ಆದಷ್ಟು ಬೇಗನೆ ಹ್ಮ್. ಅವುಗಳನ್ನು ಯುದ್ಧದಲ್ಲಿ ಸೋಲಿಸಿ ಏನು ಮಾಡಿದ್ರು ಆದಿತ್ತು. ಹಾ. ನನಗೆ ಫಲಿತಾಂಶ ವಿಜಯವೇ ಆಗಿರ್ಬೇಕು. ಬೇಗ ವಿಜಯವನ್ನು ನಾನು ಆಯ್ತಪ್ಪ, ಹೋಗಿ ಬಾ. ನಿನಗೆ ಶುಭವಾಗಲಿ. ಆಶೀರ್ವಾದವ ನನ್ನ ಆಶೀರ್ವಾದ ಸದಾ ನಿನಗೆ. ನಿನ್ನ ಆಶೀರ್ವಾದ ಬೇಡ ನನಗೆ. ಹಾರೈಕಿದ್ರೆ ಸಾಕು. ಆದಿತ್ತು ಹಾರೈಕೆ ಅದು ಹಾ. ಹೋಗ್ತಾನೆ. ನೀನೊಳಗಿರು. ನಾನು
ನಮ್ಮ ದೇವರಿಗೆ ತಲೆ ಸರಿಯೇ ಇಲ್ಲ. ಏನ್ ಹೇಳಿದ್ರೆ ಎದ್ಲೆ ಅಂತವೆ. ಮಂಗಗಳು ಹೇಗೆ ಒಂದು ಕಲ್ಲನ್ನು ಎತ್ತಿ ಬಿಸಾಡಿದ್ರೆ ಅದನ್ನು ಹಿಡಿದು ಮತ್ತೆ ತಿರುಗಿಸಿ ಬಿಸಾಡುದು. ಇದಕ್ಕೆ ಮಂಗ ಚೇಷ್ಟೆ ಅಂತ ಹೇಳ್ತಾರೆ. ನನ್ನ ಮಾತು ಕೇಳ್ತಾದ ಇನ್ನು ಮಾತಾಡ್ತಾರೆ. ಮಾತಾಡೋ ಕಮ್ಮಿ ಮಾತಾಡಿಸ್ಲೇಬೇಕು. ಏನು ನನ್ನ ನೋಡುವಾಗ ಹೇಗೆ ಕಾಣ್ತದೆ? ನೀವು ಮಾತ್ರ ಹಾರೋದು, ನಾನು ಸ್ವಲ್ಪ ಹಾರ್ತೇನೆ. ನಿಮ್ಮಿಂದ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನದು? ನಮ್ಮದೇ ಆದಂತಹ ಪ್ರಮದಾವನವಿದು. ಈ ವನವನ್ನು ಪ್ರವೇಶ ಮಾಡಿ ಇಲ್ಲಿಗೆ ಕೆಲಸಕ್ಕೆ ಜನ ಮಾಡಿದ್ದು ನೀನ. ಯಾಕೆ? ನಮ್ಮ ಒಡೆಯನೇ ಬಡಿಯುವುದಿಲ್ಲ ಅವರಿಗೆ. ಅಂತದ್ರಲ್ಲಿ ನೀನು ಬಡಿದಿದ್ದೀಯಂತೆ. ಬಡಿವಷ್ಟು ದೊಡ್ಡ ಜನವೇ ಕೇಳುವುದಕ್ಕೆ ಬಂದವ. ಸತ್ತ ಪ್ರಾಣಿಗಳನ್ನು ತಿಂದು ಬದುಕುವವ. ಹಾ? ನಿನ್ನ ಒಡೆಯ ಇದ್ದಾನಲ್ಲ, ಹೌದು ಅವ ಗೋಗಳನ್ನು ಕಾಯುವವ. ಹೌದು. ನಿಮ್ಮ ಜೊತೆ ಚೆನ್ನಾಗಿದೆ. ಯಾಕೆ? ಮತ್ತೆ ಹಾ, ನೀನು ಸತ್ತ ಪ್ರಾಣಿಗಳನ್ನು ತಿಂದು ಬದುಕುವವನಲ್ಲ, ಹೌದು. ನಿನಗೂ ಪ್ರಾಣಿಗಳೊಟ್ಟಿಗೆ ವ್ಯವಹಾರ. ನಿನ್ನ ಒಡೆಯನಿಗೂ ಪ್ರಾಣಿಗಳೊಟ್ಟಿಗೆ ವ್ಯವಹಾರ. ನಾನು ಕೊಳತ ಮಾಂಸ ತಿಂತೇನೆ. ಹಾ. ನೀವೇನು ವ್ಯತ್ಯಾಸ ಇಲ್ಲ. ಹಾ. ಕೊಳತ ಹಣ್ಣನ್ನು ತಿನ್ನೋದು ಅದಿಲ್ಲ. ಅದಿರಲಿ, ಹಾ, ಬಂದ ದಾರಿಗೆ ಹಿಂದೆ ಹೋಗು. ಇಲ್ಲದಿದ್ರೆ ಶಿರ ಹೋಗ್ಬಿಟ್ಟವಳೆ. ಮಾತಾಡುವುದಕ್ಕಿಂತ ಅಧಿಕ ಪ್ರಸಂಗ ಮಾತಾಡ್ತೀರಿ. ಹೇಯ್! ನೀವು ಮರದಿಂದ ಮರಕ್ಕೆ ಹಾರಬಹುದು. ನಾನು ಹಾರಲ್ಲ. ನಾನು ಹಾರಿದ ಬಗೆ ಎಷ್ಟು ಅಲ್ಲಯ್ಯ. ತಾಯಿಯ ತಾಸಿನ ಮೋಚನೆಗಾಗಿ ಸ್ವರ್ಗಲೋಕವನ್ನು ಸೇರಿ ದೇವತೆಗಳನ್ನು ಅದ್ಭುತ ಪರಾಕ್ರಮಿ ಮಾತ್ರವಲ್ಲ, ಅಮೃತವನ್ನು ಧರೆಗೆ ತಂದವ. ಏನು? ಸರಿ ಹೇಳ್ತೇನೆ. ಬಂದದ್ದು ತಪ್ಪಾಯ್ತು ಅಂತ ಹೇಳಿ ಇಲ್ಲವಾದ್ರೆ Thank you.
ಕೊಕ್ಕಿನಲ್ಲಿ ಕೊಕ್ಕಿನಲ್ಲಿ ಕೊಕ್ಕನ್ನೇ ತೆಗೆದು ಇನ್ನು ನಾನು ಹೋಗ್ಲಾ ತರಕೆಲ್ಲಿಂದ ಹೌದು ಪುಕ್ಕ ಹೋಯಿತು ಇವನಿದ್ದಾರೆ ಪಕ್ಕ ಇನ್ನು ನನ್ನ ಟಕ್ಕಿಯೂ ಇಲ್ಲ ಸಪ್ಪವೂ ಇಲ್ಲ ಎಲ್ಲ ಸಾಕು ಉಂಡೆ ಅದು ತಿನ್ನು ಬೇಡ ಸಾಕಪ್ಪ ಸಾಕು ಅಲ್ಲ ನೀವು ಇನ್ನು ಹಾರಬೇಕಾದ ನನ್ನನ್ನು ಇನ್ನು ಹಾರಿಸಬೇಡಿ ಅಲ್ಲ ಕೊನೆಗಾಗಿ ಹಾರಿಸಿ ನೀವು ಎಷ್ಟು ಬೇಕಾದ್ರೂ ಹಾರಿ ನಾನು ಪ್ರೋತ್ಸಾಹಿಸ್ತೇನೆ ನನ್ನ ಬದಿಗೆ ಸಮಯ ಬಹಳಷ್ಟು ಆಯ್ತು ಕಾಣುವುದಿಲ್ಲ ಎಲ್ಲಿ ಹೋಗಿದ್ದಾನಪ್ಪ ಇವ ಯಾರೋ ದೂರದಲ್ಲಿ ಬರುವ ಹಾಗಿದೆಯಲ್ಲ ದೇವರೇ ಅಡ್ಡ ಬಿದ್ದೆ ನನ್ನದೇ ಅವರು ಬರ್ಬೇಕು ಈಗ ಬರ್ಬೇಕು ಆಗುತ್ತಾಯಿ ಸಿದ್ಧವಾಗಿದೆ ಮಂಗಳಾರತಿಯ ತೂಗಕ್ಕೆ ಸಿದ್ಧರಾಗಿದ್ದಾರೆ ಸುಮಂಗಡಿಯರು ಪ್ರಭಾ ಏನು ನೀವು ಮಾಡಿಸ್ಬೇಡ ಯಾಕೆ ನನಗೆ ಸನ್ಮಾನ ಆಯ್ತು ಸನ್ಮಾನ ಆಗಿದೆ ಒಳ್ಳೆ ಸನ್ಮಾನ ನಾನು ಹೇಳಿದ್ದೇನಮ್ಮ ಹಿಂದೆ ಸನ್ಮಾನ ಆದ್ರೆ ಈಗ ಬೇಡ ಅಂತ ಈಗ ಹಿಂದೆ ಆಗದಿದ್ರೆ ಈಗ ಸನ್ಮಾನ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ದು ಸನ್ಮಾನ ನಾನು. ಆಯ್ತು ಮತ್ತೆ ಅಲ್ಲೇ ಒಬ್ಬರೇ ಬಂದದ್ದು ಎಲ್ಲಿ ಎಲ್ಲಿ ಕಪಿಗಳಲ್ಲಿಯೋ ಕಪಿಗಳು ಒಬ್ಬರೇ ಬಂದದ್ದು ನೀವು ಕಟ್ಟಿದ್ದಾರೆ ಅಂತ ಹೇಳಿದ್ದು ಕಪಟ ನಾಟಕ ಸೂತ್ರಧಾರಿ ಏನಾಗಿದೆ ಅವಸ್ಥೆಯನ್ನು ನೀವು ತಂದೆ ಕುಕ್ಕು ಮುರಿದಿದೆ ರೆಕ್ಕೆ ಹರಿದಿದೆ ಪುಕ್ಕಗಳು ಕಿತ್ತು ಹೋಗಿದೆ ಒಂದಷ್ಟು ಸುಟ್ಟ ಹಾಗೆಯೂ ಭಾಸವಾಗ್ತಾ ಇದೆ ಇದು ಕೇವಲ ಬಾಹ್ಯವಾಗಿ ನಿನಗೆ ಕಂಡರೂ ನನ್ನ ಅಂತರಂಗದಲ್ಲಿ ಇದು ಯಾಕೆ ಆಗಿದೆ ಅಂತ ತಿಳಿದೆ ದೇವ್ರೆ ನೀನು ಅದರಿಂದ ಯೋಗ್ಯತೆ ಏನಿದೆ ಅಂತ ತಿಳಿಯದ ಬಾಯಿಗೆ ಬಂದಂತ ಆಡಿದೆ ನನ್ನನ್ನು ಹೊತ್ತು ತಿರುಗುವವನಲ್ಲ ಎಷ್ಟಾದ್ರು ನೀನು ಹೌದು ಇಲ್ಲ ನೀನು ದೊಡ್ಡವ ಅಂತ ಹೇಳಿದ್ದು ದೇವ್ರೆ ಹೊತ್ತು ತಿರುಗುವವ ನೀನು ನನ್ನನ್ನು ನಿನ್ನ ಕಾಲವನ್ನು ಹೊರಬೇಕಲ್ಲ ಕಪಟದ ನುಡಿಗಳಿಂದ ನನ್ನ ಮನವನ್ನು ಯಾಕೆ ನೋಯಿಸುವೆ ತಂದೆ ಗರುಡ ಕಬ್ಬಿಣಕ್ಕೆ ಅಂಟಿಕೊಂಡಂತ ಅಥವಾ ಅದರಲ್ಲೇ ಉತ್ಪನ್ನಗೊಂಡಂತಹ ತುಕ್ಕು ಆ ಕಬ್ಬಿಣದ ಸರ್ವನಾಶಕ್ಕೆ ಕಾರಣ ಆಗ್ತದೆ ಹಾಗೆಯೇ ವ್ಯಕ್ತಿಯ ಅಂತರಂಗದಲ್ಲಿ ಹುಟ್ಟಿಕೊಂಡಂತಹ ಅಹಂಭಾವ ಅವನ ಬದುಕನ್ನೇ ಸರ್ವನಾಶ ಮಾಡುತ್ತದೆ ಎನ್ನುವುದಕ್ಕೆ ಸೂಕ್ತ ನಿದರ್ಶನ ನೀನೇ ಆಗಿದ್ದೀಯ. ಸರಿ ತಂದೆ. ತನ್ನನ್ನು ತಾನು ಅರಿತದೆ ಜಗವನ್ನು ಅರಿತಂತೆ. ಹಾಗಾಗಿ ತಾನು ಏನು ತನ್ನಿಂದ ಎಷ್ಟು ಸಾಧ್ಯ ಎಂಬುದನ್ನು ತಾನು ಅರಿಯಬೇಕಂತೆ. ಆ ಬಳಿಕ ಎಲ್ಲವನ್ನೂ ಅರಿಯುವುದಕ್ಕೆ ಸಾಧ್ಯತೆ ಇದೆ. ನಿನಗೆ ನೋವಾಗಬೇಕು ಅಂತ ನಾನು ಮಾಡಿದ್ದಲ್ಲ, ಸ್ವಲ್ಪ ನಿನ್ನಲ್ಲಿರುವಂತಹ ನೀನು ಎನ್ನುವಂತಹ ಭಾವ ಏನಿದೆಯೋ ಅದು ಅರಿಬೇಕು ಅಂತ ಮಾಡಿದ್ದೇನೆ. ನಿನ್ನೆಲ್ಲರೂ ಚಿದಾನಂದ ಸ್ವರೂಪ ಅಂತ ಕೊಂಡಾಡ್ತಾರೆ. ಯಾಕೆ ಕೊಂಡಾಡ್ತಾರೆ ಎನ್ನುವುದು ಈಗ ವೇದ್ಯವಾಯಿತು. ಒಂದು ಮಾತು ಹೇಳಬೇಕು, ನೀನು ಚಿರುಮಯನಿದ್ದಿ ಮಾತ್ರವಲ್ಲ, ಚಿಕ್ಕ ಜಯ್ಯನೂ ಇದ್ದಿ. ಮನಸ್ಸಿನಲ್ಲಿ ಯಾವುದೆಲ್ಲ ಸಂಕಲ್ಪ ಮೂಡಬೇಕೋ ಅದಕ್ಕೆ ಕಾರಣನು ನೀನೇ ಆಗ್ತಿ. ಮನಸ್ಸಿಗೆ ಜಪಿತ ಪುರುಷೋತ್ತಮ ಅಂತ ಲೋಕ ನನ್ನ ಹಾಡಿ ನನ್ನ ತಂದೆಯಾದ ಕಾರಣ ಮಾತ್ರ ನನ್ನ ಪುರುಷೋತ್ತಮ ಆಗಲಿ ಮನಸ್ಸಿಗೆ ಪಿತ ಎನ್ನುವುದಾಗಿ ಹೇಳಿದ್ದಲ್ಲ. ಮನದಲ್ಲಿ ಹುಟ್ಟುವಂತಹ ಕಾಮನೆಗಳಿಗೆ ಪಿತ ನೀನು. ಹೌದಪ್ಪ. ಅಂದೆ ಏನು ಅದಕ್ಕೆ ಹರಟು ಉಂಟು. ಆದರೆ ನಿನ್ನನ್ನು ದಿನನಿತ್ಯ ಒಟ್ಟು ತಿರುಗಾಡುವ ಸತ್ವಗುಣೋಪೇತ ನೀನಿರುವೆ. ನನಗೆ ಯಾಕೆ ತಂದೆ ಈ ರಜೋಗುಣ ಬಂತು, ಈ ಹಾವು ಬಂತು. ನೀನು ಎನ್ನುವಂತಹ ಭಾವನೆಗಳಲ್ಲಿ ಮೂಡಿದೆ. ಈಗ ಎಲ್ಲವೂ ಕಳೆದು ಹೋಗಿದೆ. ಸರಿ, ಆವರಣ ಕಳೆದ ಹೊರತು ನಿಜ ದರ್ಶನವಾಗುವುದಕ್ಕೆ ಸಾಧ್ಯ ಇಲ್ಲ. ಈಗ ನಿಜ ನಾನು ಎನ್ನುವಂತಹ ಭಾವನೆಯಿಂದ ತೊಳಗಿ ಹೋಗಿದೆ. ಹಾಗಾಗಿ ನಿಶ್ಚಿಂತನಾಗುವುದು ಇದು ನನ್ನ ಸ್ಪರ್ಶ ಮಾತ್ರದಿಂದ ವೆಚ್ಚಗಳು ಮತ್ತೆ ನಿನ್ನನ್ನು ಸೇರಿಕೊಂಡಿದೆ. ಅಮೃತ ಹಸ್ತದ ಮಹಿಮೆಗೆ ಹೌದಪ್ಪ. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ನಿನ್ನಿಂದ ನನಗೆ ಮತ್ತೊಂದು ಉಪಕಾರ ಆಗಬೇಕಯ್ಯ. ದೇವರೇ, ಇನ್ನೂ ಮಂಗಳವಾರದಲ್ಲಿ ಬೆಟ್ಟು ತಿಂದಿದ್ದು. ಅದು ಬೇಡ. ಮತ್ತೆ ನಿಮಗೆ ರೂಪ ಆಗಿದೆಯಲ್ವ. ನನ್ನ ಅಣ್ಣ ದೇವ ಇದ್ದ ಬಲಭದ್ರ ಸ್ವಾಮಿ ಅವರಲ್ಲಿ ಇಲ್ಲಿ ದೀಪ ಅಲ್ವಾ ದಾರಕ್ಕೆ. ಹೌದು. ಅವನಲ್ಲಿಗೆ ನೀವು ಹೋಗಬೇಕು. ದೇವರೇ,
ಬಂದೊದಗಿದ ಕಷ್ಟ ಉಂಟಲ್ಲ, ಅದನ್ನು ಕಳೆಯುವುದಕ್ಕೆ ಅವನಿಂದ ಸಾಧ್ಯ ಇದೆ. ಹಾಗಾಗಿ ಅವನಲ್ಲಿಗೆ ಹೋಗ್ಬೇಕು. ಹೋಗಿ ನೀವು ಕಳಿಸು ಅಂತ ಹೇಳಿದ. ಅಪ್ಪಿದಪ್ಪಿರೋದನ್ನು ಹೇಳಬಾರ್ದು. ಹೇಳಿದ್ರೆ ಮತ್ತೆ ನಿಮಗೆ ಬೀಳ್ತದೆ. ನಾನು ಹೇಳ್ತಲ್ಲ, ಈ ಕಪಿಯ ವಿಚಾರವನ್ನು ಅರಿಯಬೇಕು ಅವನಲ್ಲಿ. ಹೇಗೆ ನಿನಗೆ ಕಪಿಗಳು ಅವರಾಗಿಯೇ ಸಿಕ್ಕಿತು, ನೀನಾಗಿ ಹೋದಂತ ಅವರಾಗಿಯೇ ಸಿಕ್ಕಿತು. ನಿನ್ನನ್ನು ಘಾತಿಸಿತು, ಕೊಡಬಾರದ ಕಾಟವನ್ನು ಕೊಟ್ಟರು, ನೀನು ಹಿಂಸೆಯನ್ನು ಅನುಭವಿಸಿತು, ಜೊತೆಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟದು. ಇದನ್ನೆಲ್ಲ ಎಳೆಯಾಗಿ ಭಿಕ್ಷೆ ಅವನಲ್ಲಿ ಹೇಳಬೇಕು. ಇಷ್ಟು ಜನ ಸುಳ್ಳು ಹೇಳುವುದು ಹೇಗೆ ದೇವರೇ? ಸುಳ್ಳು ಹೇಳಿಕೆ ಅಭ್ಯಾಸ ಉಂಟು. ಅವತ್ತು ಹೇಳಿದ್ದನು, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ. ಇಂದ್ರನನ್ನೂ ಸೋಲಿಸಿ ಅಮೃತ ಕಳಶವನ್ನು ತಂದವನಲ್ಲ. ಮತ್ತೆ ನೀನು ಇಲ್ಲಿ ಕಪಿಗಳ ಸಮ್ಮುಖದಲ್ಲಿ ಸೋತು ಶರಣಾಗಿದೆ. ನಿನ್ನ ಗೌರವಕ್ಕೆ ಚ್ಯುತಿಯಲ್ಲವೇ? ಅಲ್ಲ, ಅದು ನಾನೇ ಮಾಡಿದ್ದು ಅಂತ ಭಾವಿಸಿದೆ. ಅದು ನೀನು ಮಾಡಿಸಿದ್ದು ಅಂತ ಈಗ ಗೊತ್ತಾಗಿದೆ. ಹಾಗಾಗಿ ನಾನು ಹೋಗ್ತೇನೆ. ಅಣ್ಣನಿದ್ದಂಗೆ ನೀವು ಸಾಗಬೇಕು. ಕಷ್ಟವನ್ನು ಹೇಳಿತು, ಅವ ಪರಿಹರಿಸ್ತಾನೆ. ಮತ್ತೆ ನೋಡುವ ಏನಾದರೂ. ನಮ್ಮಲ್ಲಿ ಒಬ್ಬ ಇದ್ದಾನೆ, ಅಣ್ಣ. ಅವನಿಗೂ ಸ್ವಲ್ಪ ಅಹಂಭಾವ ಇದೆ. ನೋಡು, ಅವನ ಅಹಂಕಾರ ಸ್ವಲ್ಪ ತೊಲಗಿ ನೋಡೋಣ. ಪ್ರತಿಯೊಬ್ಬರು
ಹೆಚ್ಚೇಕೆ ಯಾರನ್ನು ದೇವ ದೇವೋತ್ತಮನೆಂಬುದಾಗಿ ಎಲ್ಲರೂ ಸ್ಮರಿಸಿ ಕೊಂಡಾಡುತ್ತಾರೆ, ತಮ್ಮ ತಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿ ಪೂಜಿಸುತ್ತಾರೆಯೋ ಅಂತಹ ನನ್ನ ತಮ್ಮನೇ ಅಣ್ಣ ದೇವ ಎಂಬುದಾಗಿ ಬೇಕಿದ್ರೆ ನನ್ನ ಸ್ಥಾನಮಾನವೇನು? ಹೌದು, ಯುವರಾಜನಾಗಿ ಮಹಾರಾಜನಾಗಿ ಬೆರೆಯುತ್ತಾ ಇದ್ದೇವೆ ಸರಿ. ಅದು ಯಾವುದು ಅಲ್ಲ, ನೀನು ಯಾವಾಗಲೂ ಶ್ರೀಕೃಷ್ಣ ಭವನಕ್ಕೆ ಹೋಗುವ, ಇನ್ನು ರಾಮ ಭವನಕ್ಕೆ ಬಂದೆ ಅಲ್ಲ? ಅಲ್ಲ ರಾಮ ನನ್ನ ತಮ್ಮನ ವಾಹನ ಅಲ್ವ ನೀನು? ಹೌದು. ಈಗ ನಿಮಗೆ ವಾಹನ ಆಗುವುದಕ್ಕೆ ಬಂದದ್ದಲ್ಲ. ಮತ್ತೆ ನನ್ನ ವ್ಯಥೆಯ ಕಥೆಯನ್ನು ಹೇಳುವ. ನನ್ನನ್ನು ಹೀಗೆ ನೋಡಿದ್ದೀರ ಒಮ್ಮೆ? ಅದು ಹೌದು, ಈ ವೇಷದಲ್ಲಿ ನೋಡ್ತಿಲ್ವ? ನೋಡ್ಲಿಲ್ಲ. ಆದರೆ ಇವತ್ತಿನಿಂದ ನೋಡುವ ಸುಯೋಗ ಈ ಸ್ಥಳದಲ್ಲಿ ಸಿಕ್ಕಿತ್ತಲ್ಲ, ನಮ್ಮ ಭಾಗ್ಯ ಅಂತ ಹೇಳ್ತೀವಿ. ಅದು ನಿನ್ನಿಂದಲೇ ಕಲ್ಪಿಸಿದ ಪರಮಾನಂದವಾಗುತ್ತಾ ಇದೆ. ಹೌದು, ರಾಜನಿಂದೆಲ್ಲವೂ ಪ್ರತ್ಯಕ್ಷವಾಗಿ ಕಾಣ್ತದೆ. ಹಾ. ದೇವರ ಏನು? ಇಲ್ಲಿಗೆ ಓಡೋಡಿ ಬರಬೇಕು ಅಂತಾದ್ರೆ ಹಾ. ಇದು ಕಾರಣ ಕಾರಣ ನೀನು ಓಡೋಡಿಕೊಂಡು ಬಂದದ್ದು ಓಡೋಡಿ ಓಡ್ಲಿಕ್ಕೆ ಆಗ್ತದಲ್ಲ? ಈ ಸ್ಥಿತಿಯಲ್ಲಿ ನಿನಗೆ ಓಡ್ಲಿಕ್ಕೆ ಆಗ್ತದ? ಆಗ್ತದೆ. ಈ ವಾಹನ ಇಷ್ಟು ಬೇಗ ಬಂದದ್ದೇ ಅಪ್ಪ. ಹೌದು. ದೇವರೇ ಏನು? ಇದು ಬರುವುದಕ್ಕೆ ಕಾರಣ ಉಂಟು. ನಿಮ್ಮಲ್ಲಿ ಹೇಳ್ಬಹುದಲ್ಲ? ಬಂದದ್ದು ಯಾಕೆ ನೀನು ಹೇಳ್ತಿದ್ದೆ? ಮಂಗ ಮಂಗ ಬಾರಿಸ್ತಾರೆ ನಿಮಗೆ. ಯಾರಿಗೆ? ಸರಿಯಾಗಿ ತಡೀಲಿಕ್ಕೆ ಆಗುದಿಲ್ಲ, ಮಂಗ ಅಂತ. ಮಂಗ ನಿಮ್ಮ ನಗರ ಮತ್ತೆ ಯಾರನ್ನು? ನಮ್ಮ ಉಪವನದಲ್ಲಿ ಮಂಗಗಳು. ಉಪವನದಲ್ಲಿ ಹೌದು ರಾಯರೇ. ಸಂಜೆ ಹಾ. ಮಂಗಗಳು ಗುಂಪಾಗಿ ಬರ್ತಾ ಇರ್ತದೆ, ಅದನ್ನು ಓಡಿಸುವುದಕ್ಕೆ ವ್ಯವಸ್ಥೆ ಉಂಟಲ್ಲ? ಆ ವ್ಯವಸ್ಥೆ ಅಪ್ರಯೋಜಕವಾಗಿ ಹೋದ್ರೆ ಯಾಕೆ? ಕಾರಣ ಉಂಟು. ಏನು? ಚೇಷ್ಟೆಗಳಿಂದಲೇ ಕೂಡಿದಂತಹ ಕಪಿಗಳಿಂದ ನಮ್ಮ ವನಪಾಲಕರೆಲ್ಲ ದುಸ್ಥಿತಿಗೆ ಈಡಾದರು. ಹೌದು, ಮಂಗ ಚೇಷ್ಟೆ. ಮಂಗ ಚೇಷ್ಟೆಯಿಂದ ಅವರೆಲ್ಲರಿಂದ ತಮ್ಮನ ಬಳಿಯಲ್ಲಿ ಹೇಳಿದ್ರಂತೆ. ನನ್ನ ತಮ್ಮ ಅದಕ್ಕೆಂತಲೇ ಇರುವವ. ಹೌದು. ಅವ ಇಲ್ಲಿಗೆ ಹೇಗೂ ಬರುವುದಿಲ್ಲ, ಯಾವಾಗ ಹುಡುಕಿದ್ರು ಅವ ಕಾಣುವುದಿಲ್ಲ ರಾಜಸಭೆಯಲ್ಲಿ. ಹಾ, ಹಾಗೆಂದು ಹಾ. ನನ್ನನ್ನು ಕಳುಹಿಸಿಕೊಟ್ಟ. ಹಾಗೆ ನೀನು ಬಂದದ್ದು ಸರಿ, ಹಾ. ಮತ್ತೆ ನನ್ನ ಬಳಿಗೆ ಯಾವ ಹೊತ್ತಿಗೆಲ್ಲ ಬರಬೇಕು ಅಂತ ನಿನಗೆ ಗೊತ್ತುಂಟ? ಅಲ್ಲ, ಹಾಗೆ ನೀನು ಮಧ್ಯಾಹ್ನ ಕಣೀಲಿಲ್ಲ, ಅದಕ್ಕೆ ಮೊದಲೇ ಬಂದ. ಅದೆಲ್ಲ ನಿನಗೆ ಗೊತ್ತಿರ್ತದೆ. ಗೊತ್ತಿರ್ತದೆ. ಪೆಟ್ಟು ಬಿದ್ದರೆ ಬರ್ತೀಯಲ್ಲ, ಯಾವ ಹೊತ್ತಿಗೆ ಬೇಕು ಬರ್ತೀಯಲ್ಲ. ಬರದೆ ನನ್ನ ಪೆಟ್ಟನ್ನು ನಿವಾರಿಸಬೇಕಲ್ಲ. ಹಾ. ಹಾ. ದೇವರೇ, ಹಾ. ನಿನ್ನ ಬಳಿ ಇವತ್ತು ಎಷ್ಟು ಮಂಗ ಉಂಟು? ಎರಡು ಮಂಗ. ಎರಡು ಮಂಗ. ಎರಡು ಎರಡು. ಹೌದು, ಎರಡೇ ಮಂಗಗಳು. ಎರಡು ಮಂಗಗಳು. ಅದರ ಚೇಷ್ಟೆ 3 ಮಂಗಗಳಿಗಿಂತಲೂ ಕಡೆಯಾಗಿದೆ. ಹೌದು, ನಾವು ನಮ್ಮ ಉಪವನ ಮಂಗಗಳು ನಾನಲ್ಲ ಅಲ್ಲ. ಹಾ. ಮಂಗಗಳು ಬಂದಿವೆ. ಹಾ. ಬಂದದ್ದು ನಾನಲ್ಲ, ಅದನ್ನು ಓಡಿಸುವುದಕ್ಕೆ ನಾನು ಹೋದೆ. ದೇವ್ರೆ, ಮಂಗಗಳನ್ನು ನೋಡಿಸಲಿಕ್ಕೆ ನೀವು ಹೋದದ್ದು? ನಾನು ಹೋದದ್ದು. ಹಾ. ನಾನು ಹೋದೆ, ನನ್ನ ರೆಕ್ಕೆ ಪುಕ್ಕವನ್ನು ಮುರಿ ನಿನ್ನ ಬಳಿಗೆ ಕಳುಹಿಸಿದ್ದಲ್ಲ. ನಿನಗೆ ನಾಚಿಕೆ ಆಗುತ್ತಿದೆ. ಮರ್ಯಾದೆ ಕೆಟ್ಟವ. ಮಂಗದಿಂದ ಪೆಟ್ಟು ತಿಂದು ಬಂದೆ ಅಂತ ಹೇಳುವುದಕ್ಕೆ ಇಲ್ಲಿಗೆ ಬಂದದ್ದು ನೀನು? ಅಲ್ಲ, ಹಾಗೆ ನೀನು ನಾವು ಸಾಕಿದ ನಾವನ್ನು ಹಾಕಿದವನೊಂದವೇ ನೀನು. ನೀನು ಯಾರು? ಭದ್ರನ ಆಳು. ಹೌದಲ್ಲ? ನನ್ನ ತಮ್ಮನ ವಾಹನ ನೀನು. ನಿನ್ನಲ್ಲಿ ವಿಹಾರವಿರುವುದಕ್ಕಾಗಿ ತಮ್ಮನೊಂದಿಗೆ ನಾನು ಬಂದದ್ದು ಅಂತ ಇಲ್ವೋ? ಕೆಲವು ಕಡೆ ಹೋಗಿ ದುಡ್ಡು ಹಾಗಿರುವಾಗ ನಮ್ಮ ವಾಹನ ಗರುಡನಿಗೆ ಬಿಟ್ಟು ನಮ್ಮ ವನಪಾಲಕರಿಗೆ. ನಿಮ್ಮ ವಾಹನಗಳಿಗೆ ಈಗ ಆಯ್ತು ಅಂತ ಅಂದ್ರೆ ಹೌದು. ನಿಮ್ಮನ್ನು ಕಂಡದ್ದು ಬಿಟ್ಟಾವ. ಅದೇ ಅದು ಇರುವುದೇ ಈಗ ಆಲೋಚಿಸಬೇಕಾಗಿದೆ. ನಿಮ್ಮನ್ನೆಲ್ಲ ಯಾಕೆ ನಾವು ಬೆಳೆಸುವುದು ಅಂತ ಈಗ ನಾನು ಯೋಚಿಸುತ್ತಿರುವುದು. ಅದು ನಮ್ಮ ಮರ್ಯಾದೆ ಹೋಗುವುದೇನು? ದೇವರೇ, ಏನು? ಈಗ ಮರ್ಯಾದೆ ಹೋಗಿದೆ. ಹಾ. ಇನ್ನು ಸ್ವಲ್ಪ ಹೊತ್ತಾದ್ರೆ ಇಂಥದ್ದೆಲ್ಲ ಹೋಗ್ತದೆ. ಅದು ಹೇಗೆ ಹೋಗುವುದು? ನೀವಿದ್ದು ನಾವು ಬೆಟ್ಟು ತಿಂದೇವಲ್ಲ ಅಂತ. ಅದಕ್ಕಾಗಿ ಕೆಲವು ಗರುಡ
ಕೆಲಸ ಸಾಧ್ಯ ಇಲ್ಲ ಅಂದ್ರೆ ಈ ಕೆಲಸ ಒಂದು ಮಾಡ್ತೇನೆ. ಈಗ ಸ್ವಲ್ಪ ಗಟ್ಟಿ ಉಂಟು. ಹೇಗಾಯ್ತು ನೋವೆಲ್ಲ ಹೇಗಾಯ್ತು? ಈಗ ಸ್ವಲ್ಪ ನಿವಾರಣೆ ಆಗಿತ್ತು. ನಿವಾರಣೆ ಆಯ್ತು. ಆಯ್ತಾಯ್ತಾಯ್ತು. ಶ್ರೀಕೃಷ್ಣ ಅಂತ ಅಣ್ಣ ಹೌದು. ಅವ್ರು ಬಿಟ್ಟಿದ್ರು ಹಾಗೆ. ಅದೆಲ್ಲ ನಮಗೆ ಗೊತ್ತು. ಅವನದು ಅಮೃತ ಹಸ್ತ, ನಿಮ್ಮದು ಪರಮ ಅಮೃತ ಹಸ್ತ. ನಾವು ಹಸ್ತವನಿಗೆ ಎತ್ತಿದ್ರೆ ಎಲ್ಲ ಆಯ್ತು. ಹೌದು. ಆದ್ದರಿಂದ ನಿನಗೆ ಭರವಸೆಯನ್ನು ನೀಡ್ತಾ ಇದ್ದೀನಿ. ಸರಿ, ಈಗ ನನಗೆ ಹೇಳ್ತೇನೆ. ನೀನು ಸ್ವಲ್ಪ ಸಮಯ ವಾಹನ ಆಚೆಗೆ ಓಡಾಟ ಬೇಡ, ಸದ್ಯಕ್ಕೆ ಬೇಡ. ತಮ್ಮನ ಹತ್ರ ನಾನು ಹೇಳ್ತೀನಿ, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗುವುದು. ಅಷ್ಟಿಗೆ ಅಲ್ಲ, ನಾನಿನ್ನು ಅಲ್ಲ, ನೀವು ನಮ್ಮೊಂದಿಗೆ ಬೇಕು. ಯಾಕಂದ್ರೆ ಪರಮಾನಂದವಾಯ್ತು ಅಂತ ಹೇಳಿದ್ರು ನಿಮ್ಮ ಬಂದ. ಅದಲ್ಲ, ನಾನು ಸ್ವಲ್ಪ ವಿಶ್ರಾಂತಿ ಮಾಡಿದ್ರೆ ಇನ್ನು ನಿಮ್ಮನ್ನು ಎತ್ತಿಕೊಂಡು ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಗ್ತದಲ್ಲ. ನೀನು ವಿಶ್ರಾಂತಿ ಮಾಡೋದು ಹೌದು, ಮತ್ತೆ ವಾಂತಿ ಮಾಡಿದ್ರೆ ನಾವು ಅದನ್ನು ಇಲ್ಲ, ವಾಂತಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಬಂದ ಮಂಗಗಳನ್ನು ನೀವು ನೋಡ್ತೀರಾ? ಸಾಮಾನ್ಯ ಕುಂಭಗಳಲ್ಲ. ಮತ್ತೆ ಅದು ಬೆಳೆದ ಕಾರಣ ಗುರುವಿನ ಅನುಭವ ಇಷ್ಟು ಬೆಳೆದಿದೆ. ಇನ್ನು ನೀವೇ ಉತ್ತರಿಸಬೇಕು. ಬಂದಿರುವ ಮಂಗಗಳನ್ನು ಪರೀಕ್ಷಿಸಬೇಕಾಗಿದೆ ಅನುಭವಿಸ್ತೇನೆ. ಈ ಮಂಗಗಳು ಗುಂಪು ಗುಂಪಾಗಿ ಬರುವುದುಂಟು. ಆದರೆ ಇದು ಮರದಿಂದ ಮರಕ್ಕೆ ಹಾರುವ ಆ ಮರದ ಕೊಂಬೆಯಿಂದ ಜಾರಿ ಕೆಳಗೆ ಬಿದ್ದರೆ ಮತ್ತೆ ಆ ಗುಂಪಿಗೆ ಸೇರಿಸಿಕೊಳ್ಳುವುದಿಲ್ಲ. ಹಾಗಾದ್ರೆ ಆ ಮಂಗ ಏಕಾಂಗಿ ಆಗ್ತದೆ. ಅದು ಇದು ಏಕಾಂಗಿ ಅಲ್ಲ, ಎರಡು ಮಂಗ ಜಾತಿ ಮಂಗಗಳಿದು. ಯಾರು ನೀವು? ಜಾತಿ ಕೆಟ್ಟ ಕಪಿಗಳೇ, ನಮ್ಮ ಉದ್ಯಾನವನವನ್ನು ಪ್ರವೇಶ ಮಾಡಿದ್ದೀರಿ. ಹೌದಾ? ಅಷ್ಟು ಮಾತ್ರವಲ್ಲ, ನಮ್ಮ ವನಪಾಲಕರು ಉದ್ಯಾನವನವನ್ನು ರಕ್ಷಿಸುವವರು ಅವರಿಗೆ ಬಿಟ್ಟು ಕೊಟ್ಟಿದ್ದೀರಿ. ನಮ್ಮ ವಾಹನ ಎಲ್ಲಿಗೂ ಹೋಗಬೇಕಾದ ಅವನಿಗೆ ಕೊನೆಯನ್ನು ಮಾಡಿ ಗರುಡನನ್ನೇನು ಮಾಡಿದ್ದೀರಿ ನೀವು? ಮಾತಾಡಿ. ಆದ್ದರಿಂದ ನಿಮ್ಮನ್ನು ಬೆಳೆಸಿದವರು ಚಿತ್ರಮಂಗಗಳಂತಾಗಲೇ ಹೇಳಿದ್ದಾಳೆವ. ನೀವು ಯಾರು? ಈಗ ಬರಬೇಕಿದ್ರೆ ಕಾರಣ ಏನು? ಯಾರನ್ನು ಬಿಟ್ಟದ್ದು? ಹಾಗೆ ಕಾಣ್ತದೆ. ನೀವು ಏನು ಮಾತಾಡ್ತೀರಿ? ನಿನ್ನ ವೇಷಭೂಷಣವನ್ನು ನೋಡುವಾಗ ನೀನೋರ್ವ ರಾಜನೆಂಬುದಾಗಿ ಊಹಿಸಿಕೊಂಡಿದ್ದೇನೆ. ರಾಜನಲ್ಲದಿದ್ದರೆ ರಾಜನ ತಮ್ಮನೋ ಮಗನೋ ಆಗಿರಬಹುದು. ಹಾಗಿದ್ರೆ ನಗರ ಪ್ರದೇಶದ ಬಗ್ಗೆ ನೀವು ತಿಳಿದವರುಂಟಾಯ್ತು. ತಿಳುವಳಿಕೆ ಇದೆ. ಆಗ ಪೆಟ್ಟು ಬಿದ್ದು ಹೋದಾಗ ಅವನ ಪರವಾಗಿ ಬಂದದ್ದು. ಅದನ್ನು ನೀನು ಏನು
ಅವನ ಪರವಾಗಿ ಬಂದದಲ್ವ ನೀವು? ನಿನಗೆ ಅವಕಾಶ ಮುಕ್ತ ಅವಕಾಶವನ್ನು ನೀಡ್ತಾ ಇದ್ದೀನಿ ಮಾತು. ಹಾ, ಅವನ ಪರವಾಗಿ ಬಂದವನಾದರೆ ಅವನಿಗೆ ಹಾ. ಮಾಡಬೇಕಾದಂತಹ ಶಾಸ್ತ್ರ ನಾವು ಮಾಡಿದ್ದೇವೆ. ಅದು ಗೊತ್ತಾಗಿ ಬಂದದ್ದು ಹೌದಲ್ಲ? ಇನ್ನು ಮುಂದಿನ ಸರದಿ ನಿನ್ನದು. ಹಾ. ನಾನು ಯಾರಿಗೂ ನಿಮಗೆ ಗೊತ್ತಾಯ್ತು. ಅದೇ ನಮ್ಮ ಕಲ್ಪನೆ ಅದು. ನೀನು ರಾಜ ಆಗಿರಬಹುದು, ಇಲ್ಲವಾದರೆ ಆಗಿರಬಹುದು. ಹಾ. ಕಪ್ಪಿಗಳೇ ನಾನು ಯಾರು? ನನ್ನ ಹೆಸರು ಕೇಳಬೇಕು. ನೀವು ಗಳಗಳ ಮಾಡುತ್ತೇನೆ ನೀವು. ಹೌದೇ? ಹಾ ಹೌದು. ಬಲಭದ್ರ ಬಲರಾಮ. ಓಹೋ, ಅದು ನಾನೇ ನೋಡಿ. ಬಲರಾಮ ನೀನೇನಾ? ಹೌದು. ಸರಿ, ಈಗ ನೀನೀಗ ಬಲರಾಮ. ಎಲ್ಲ ಪಾಪಿ ಏನು? ರಾಮನನ್ನು ಚರಿಸಲು ಯೋಗ್ಯತೆ ಇಲ್ಲದವನೇ. ಅದು ನಿನಗೆ ಹೇಗೆ ಗೊತ್ತಾಯ್ತು? ನಿನಗೆ ರಾಮ ಯಾರೆಂದು ಬಲ್ಲೆ ನೀನು? ಯಾರು? ಸಾಕೇತದ ಅಧಿಪತಿ ದಶರಥನಿಗೆ ಹುಟ್ಟಿದ ಮಗನೇ ಶ್ರೀರಾಮಚಂದ್ರ. ಅದೇ ಈ ಮಂಗದರಿಗೆ ಇಷ್ಟೇ ಗೊತ್ತಿರುವುದಿಲ್ಲ. ಕೇಳು ಹೇಳಿ. ರಾಮ ರಾಮ ಅಂತ ಹೇಳಿದ್ರೆ ಹಾ, ನಿಮಗೆ ಸಿಟ್ಟು ಬರುವುದೇನು ಹಾಗೆ? ಕೇಳು. ರಾಮನೆಂದರೆ ಯಾರು ಅಲ್ಲೆಯ? ನಾನೆಂತ ಹೇಳಿದೆನಲ್ಲ, ಬಲ ಬೇಕಿದೆ ಒಂದು ಹೆಚ್ಚು. ನೀನು ಅವನ ಹೆಸರು ಇಟ್ಟುಕೊಂಡಿರಬಹುದು, ಆದರೆ ನೀನು ರಾಮನಾಗಲು ಸಾಧ್ಯವಿಲ್ಲ. ಹಾ. ರಾವಣಾದಿ ದೈತ್ಯರನ್ನು ಕೊಂದು ಇಡೀ ವಿಶ್ವದಲ್ಲೇ ಹಾ. ಧರ್ಮವನ್ನು ರಕ್ಷಿಸಿದವ ಹಾ. ನೀನು. ರಾಮನ ಹೆಸರನ್ನಿಟ್ಟದ್ದಲ್ಲದೆ ಹಾ. ಅದಕ್ಕೆ ಬಲವೆಂಬ 2 ಅಕ್ಷರ ಸೇರಿಸಿದ್ಯಲ್ಲ. ಯಾವುದು? ಹಾ? ಅಲ್ಲ. ನಿನ್ನ ಬಲವನ್ನು ನನ್ನ ಮುಂದೆ ತೋರಿಸು. ನೋಡಿ, ಹಾ. ನೀವು ಎಂತ ಬಲಾಢ್ಯರಾಗಿದ್ರು ಕೂಡ ನೀವು ಬೆಳೆದದ್ದು ಹೇಗಿರಬಹುದು? ನಿಮ್ಮ ಒಂದು ಅವಸ್ಥೆ, ಬಾಲ್ಯವೋ ಯೌವನವೋ ಅಷ್ಟು ಪ್ರೌಢಾವಸ್ಥೆಗೆ ನೀವು ಬರಲಿಲ್ಲ. ನಿಮ್ಮಲ್ಲಿ ಚರ್ಚೆ ಮಾಡಿ ಏನು ಪ್ರಯೋಜನವೂ ಇಲ್ಲ. ಬಂದ ಮಂಗಗಳನ್ನು ಓಡಿಸಬೇಕಿದ್ರೆ ಬೀಳ್ಬೇಕು. ಬಲ ರಾಮ ಅಂತ ಹೇಳಿದ್ರೆ ನಿಮಗೆ ಆಗುದಿಲ್ಲ. ಅವರ ತಲೆಗೆ ಅಡ್ಡರಿಗೆ ಆ ನಾಮದ ಹೆಸರು. ಹೇ, ಬರ!
ಮನೆಯುತ್ತದೆಂಬ ನಾದಂಗೆ ಅನಿರೀಕ್ಷಿತವಾಗಿ ನಿಮ್ಮ ಆಗಮನ ಇತ್ತ ಕಡೆ ನಿರೀಕ್ಷಿತವಾದ ಆಗಮನ ನಿರೀಕ್ಷೆ ಮಾಡಲೇ ಇಲ್ಲ ನಾನಾಗಿ ನಿಮ್ಮಲ್ಲಿಗೆ ಬರುವ ಇವತ್ತು ಹಾಗಲ್ಲ ನೀವೇ ಇತ್ತ ಕಡೆಗೆ ಬರುವ ಹಾಗಿತ್ತು ಏನು ಅಂತ ಕೇಳಬೇಕು ಓಡೋಡಿ ಬಂದ ಹಾಗಾಗಿ ಮಣಿದಿದ್ದೇನೆ ಅಗ್ರಜ ತಮ್ಮ ಅಣ್ಣದೇವ ಯಾವಾಗಲೂ ಅನಿರೀಕ್ಷಿತವೇ ನಿನಗೆ ಯಾವುದು ಗೊತ್ತಿರುವುದೇ ಇಲ್ಲ ಗೊತ್ತಾಗಿ ಯಾವುದು ನಡೆಯುವುದೇ ನೇರವಾಗಿ ಹೇಳ್ತಾ ಇದ್ದೆ 2 ಮಂಗಗಳ ಪ್ರವೇಶ 2 ಮಂಗಗಳು ಈಗ ಮಂಗನನ್ನು ಆಡಿಸಲಿಕ್ಕೆ ಹೋದಲ್ಲ ನೀವು ಮಂಗನ ಆಟಿಗೆ ನೀನಿದ್ಯಲ್ಲ ಅಲ್ಲ ನನಗೆ ಆಡಿಸಿ ನಿನಗೆ ಏನು ಕೆಲಸ ಇಲ್ಲಲ್ಲ ನೀನು ಕುಣಿಸ್ತೀಯಲ್ಲ ನೀನು ಯಾರ ಶಿರದಲ್ಲೆಲ್ಲ ಕುಣಿದಿದ್ದು ಗೊತ್ತಲ್ಲ ಕಾಲಿಂಗನ ಮೇಲೆ ನಾಟ್ಯವನ್ನು ಮಾಡಿದವನ ಕಾಳಿಂಗನ ಹೆಡೆಯ ಮೆಟ್ಟಿ ಗೋವುಗಳನ್ನು ಪಾಲನೆ ಮಾಡಿದವನು ಶಕನನ್ನು ಮರ್ದಿಸಿದ ಅದೆಲ್ಲ ಹೌದು ನನ್ನ ಕೊಡುಗೆಯೂ ಉಂಟು ನನ್ನ ಒಪ್ಪಿಗೆಯೂ ಉಂಟು ಮತ್ತೆ ನಿನ್ನ ಯೌವನದಲ್ಲಿ ಕೆಲವು ಮದುವೆ ಆದದ್ದು ಅದಕ್ಕೆ ನಮ್ಮ ಒಪ್ಪಿಗೆ ಮುದ್ರೆ ಉಂಟಲ್ಲ ಈಗ ಮಂಗನನ್ನು ಕುಣಿಸಲಿಕ್ಕೆ ನೀನು ಯಾಕಂದ್ರೆ ರಾಜಕೀಯದಲ್ಲಿ ನೀನಷ್ಟು ಪಳಗಿಂತಿಲ್ಲ ಎಲ್ಲವನ್ನು ನಾನೇ ನೋಡಿಕೊಂಡು ಅಧಿಕಾರ ನಿನ್ನ ಜೊತೆಯಲ್ಲಿ ನಾನು ಅದೇ ಯಾವಾಗ ಅಣ್ಣನಾಗಿ ಹುಟ್ಟುಬಾರ್ದು ಸ್ಥಿತಿ ಬರುತ್ತಿದ್ದು ತಮ್ಮ ನಿನಗೆ ನಾವು ಸಿಕ್ಕಂತ ಅಣ್ಣ ಅನಿರೀಕ್ಷಿತವಾದ ಆಗಮನ ಆಚೆಗೆ ಕೆಟ್ಟವನೇ ಚಂದ ಕಾಣ್ತದ ಬಸವಡಿದ ಹಾಗಿದೆ ಕಣ್ಣು ಬಳೆ ಕ್ರೋಧಾಗ್ನಿ ನಾನು ಗಮನಿಸ್ತಾ ಇದ್ದೇನಲ್ಲ 2 ಮಂಗಗಳು ಬಂತು ಬಂತು ನಮ್ಮ ಒಪ್ಪವನ್ನು ನಾಶ ಮಾಡಿ ಅದನ್ನು ಎದುರಿಸುವುದಕ್ಕಾಗಿ ನಾನು ಹೋದೆ ಪೆಟ್ಟು ತಿಂದು ಬಂದೆ ನನ್ನ ಆಯುಧಗಳು ಅದನ್ನು ಸಣ್ಣ ವಿಷಯ ಒಂದು ಮಾತು ಹೇಳಬೇಕ ನಾನು ನೀನು ಅಲ್ಲಿಗೆ ಹೋಗುವ ಮುನ್ನ ನನ್ನನ್ನು ಭೇಟಿಯಾದದ್ದೇ ಆದರೆ ಅದು ನನಗೆ ಒಂದು ಮಾತು ಹೇಳಿದೆ ನಾನು ಹೋಗ್ತಿಲ್ವಲ್ಲ ಬಂದಂತಹ ಕಪಿಗಳಿಗೆ ತಕ್ಕ ಶಾಸ್ತ್ರವನ್ನು ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಚಿಂತೆಯನ್ನು ಬಿಡು ಅವರಿಗೆ ಶಿಕ್ಷೆಯನ್ನು ಕೊಡುವುದರ ಜೊತೆಯಲ್ಲಿ ನಿನ್ನಿಂದ ಕೈ ತಪ್ಪಿದ ಆಯುಧವನ್ನು ಮರಳಿ ನಿನಗೆ ತಂದು ಕೊಡುವುದು ನನ್ನ ಕಾರ್ಯ ಅಂತ ನೀವು ತಿಳಿದು ಮತ್ತೊಂದು ವಿಚಾರ ಒಂದು ಕಡೆಯಿಂದ ಬಲರಾಮ ಪೆಟ್ಟು ತಿಂದ ಯಾರನ್ನು ಹೇಳಬೇಡ ಯಾರಿಗೆ ನಮ್ಮನ್ನೇ ಹೇಳುವುದಿಲ್ಲ ಹೇಗೆ ಅತ್ತಿಗೆ ಹೇಳುವುದಿಲ್ಲ ಅವರನ್ನು ಉಲ್ಲೇಖಿಸಿ ಅಂತ ಹೇಳುವುದು ಯಾರಿಗೆ ಹೇಳುವುದು ಯಾರನ್ನು ಹೇಳಬೇಡ ಹಾಗೆ ಅಲ್ಲ ನಮ್ಮವರಲ್ಲಿ ಹೇಳಿದ್ರೆ ಮುನ್ನವರಿಗೆ ಹೇಳಿದ್ರು ಬೇರೆಯವರಿಗೆ ಹೇಳುವುದಕ್ಕಿಂತ ನಮ್ಮಲ್ಲಿ ಹೇಳುವುದಿಲ್ಲ ಅಂತ ಪರಿಹಾರ ಕಾರ್ಯವನ್ನು ಪರಿಹಾರ ನಾನು ಮಾಡ್ತೇನೆ ಚಿಂತ ಮಾತಾಡ ಚಿಂತನಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ವಿಶ್ರಾಂತಿ ಪಡೆದುಕೊಳ್ಳ ನಾನಾಡಿದಂತಹ ವೇದಿಕೆ ನಾನು ಮಾಡಿದ ವೇದಿಕೆಯಲ್ಲಿ ಕಪಟ ನಾಟಕವನ್ನೇ ಆಡಿದ್ದಾರೆ ಇಬ್ಬರಿಗೆ ತಾವು ಏನು ಎನ್ನುವುದನ್ನು ಅರಿವಾಗಿಸುವಂತಹ ಕಾಲ ಸನ್ನಿಹಿತವಾಯಿತು ಅವರು ಅರಿತುಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಈಗ ಒಬ್ಬ ಆಕೆ ಇದ್ದಾರೆ ಬೇರೆ ಯಾರೂ ಅಲ್ಲ ನನ್ನ ಸಹೋದರನು ಸತ್ರಾಜಿತನ ಸುತೆ ಶಮಂತಕ ಮಣಿಯ ಪ್ರಕರಣದ ಬಳಿಕ ನಾನು ಆಕೆಯನ್ನು ವರಿಸಿದ್ದೆ ಸತ್ಯಭಾಮಿ ಅವಳಿಗೆ ಸ್ವಲ್ಪ ಅಹಂಕಾರ ಉಂಟು ಬೇರೆ ಏನೋ ನಾನು ರೂಪವತಿ ತನಗಿಂತ ರೂಪವತಿ ಈ ಲೋಕದಲ್ಲಿ ಯಾರೂ ಇಲ್ಲ ಎನ್ನುವಂತ ಒಂದು ಜಂಬ ಅವರಿಗೆ ಅದು ಸ್ವಲ್ಪ ಇಡೀಬೇಕು ಹಾಗಾಗಿ ಇದೇ ಪ್ರಕರಣದಲ್ಲಿ ಅವಳಿಗೂ ಕೂಡ ಒಂದು ಬುದ್ಧಿ ಬರುವ ಹಾಗೆ ಆಗ್ಬೇಕು ಅವರನ್ನು ಕಳಿಸು ಅಂದ್ರೆ ಅವಳಲ್ಲಿರುವಂತ ಅಹಂಕಾರದ ಛಾಯೆ ಅವರಿಂದ ದೂರ ಆಗ್ಬೇಕು ಹಾಗಾಗಿ ತಡ ಮಾಡುವುದಲ್ಲ ಇದ್ದಾಳ ಭಾಮ ಎದ್ದೇಳು ಭಾಮ ಕರೆದಿರಲ್ಲ ಸ್ವಾಮಿ. ಹೌದು ಏನು ಕಾರಣ? ಕರೆಸಿದ ಕಾರಣ ಶ್ರೇಷ್ಠವಾದ ಏನು ಸ್ವಾಮಿ? ನನಗೆ ಗೊತ್ತಾ ಯಾಕೆ? ನನಗೆ ಹೇಳಿದ್ದೆ ಹಾ. ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದೇನೆ ಈ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಾಗಿದ್ದೇನೆ ಎನ್ನುವ ಹಾಗೆ ಈ ಹಿಂದಿನ ಆಯುಗದಲ್ಲಿ ನನಗೆ ಸಹಾಯಕರಾಗಿದ್ದಂತಹ ಮೈಂದ ವಿರುದ್ಧರೆನ್ನುವಂತಹ ಕಪಿವೀರರು ಇಂದು ದ್ವಾರಕೆಗೆ ಆಗಮಿಸಿದ್ದಾರೆ ಅವರಿಗೆ ನನ್ನ ದರ್ಶನ ಆಗಬೇಕು ಅರ್ಥಾತ್ ಶ್ರೀರಾಮ ದರ್ಶನ ಆಗಬೇಕು ಅಂದು ನನಗೆ ಇತ್ತ ವಚನವೇ ಹೀಗೆ ಯುಗ ಯುಗಗಳಲ್ಲಿ ದರ್ಶನವಾಗಿ ನಿಮಗೆ ನಾನು ಇದ್ದೇನೆ ಎನ್ನುವ ಹಾಗೆ ಸಮಯ ಸನ್ನಿಹಿತವಾಗಿದೆ ಹಾಗಾಗಿ ಅವರ ಮುಂದೆ ಶ್ರೀರಾಮನಾಗಿ ನಾನು ಕಾಣಿಸಿಕೊಳ್ಬೇಕಾಗಿದೆ
ಶ್ರೀರಾಮನಾಗಿ ನಾನು ಕಾಣಿಸಿಕೊಳ್ಳುವಾಗ ಸೀತೆಯಾಗಿ ನೀಗೆ ಸೀತಾರಾಮನ ದರ್ಶನ ಭಾಗ್ಯ ಅವನಿಗಾಗಬೇಕು. ಹಾಗಾಗಿ ಆದಷ್ಟು ಬೇಗನೆ ಅತ್ತ ಕಡೆಗೆ ಸಾಕು. ಇಷ್ಟು ಸಣ್ಣ ವಿಷಯಕ್ಕೆ ವಿಷಯ ಸಣ್ಣದೇ ಏನು ಅಂತ ನಿಮಗೆ ಗೊತ್ತಾಗ್ತದೆ. ತಡ ಮಾಡುವ ಅವಸರ ಮಾಡಬಾರದು. ಇಷ್ಟು ಸಣ್ಣ ಸಿದ್ಧತೆ. ಸೀತೆಯಾಗಿ ನೀವು ಅಂತ ಹೇಳಿ ಸಾಲದ ಹೌದು. ನಿನ್ನ ಮನವನ್ನು ನಾವು ಹಾಡಬೇಡ. ನಮ್ಮ ತಪ್ಪನ್ನು ಹೊಂದಿಸಿ ಉದ್ಧರಿಸಬೇಕು ದೇವ, ಉದ್ಧರಿಸಬೇಕು. ನೀವು ಮಾಡಿದ ಅಪರಾಧವನ್ನು ನಾನು ಮನ್ನಿಸಿದ್ದೇನೆ. ಈ ಹೊತ್ತಿಗೆ ತ್ರೇತಾಯುಗದಲ್ಲಿ ಸಾಯಿ ನದಿಯ ತೀರದಲ್ಲಿ ನಾನು ಮಾಡಿದಂತಹ ನಿಮಗೆ ನೀಡಿದ ಅಭಯ, ಆ ಅಭಯಕ್ಕೆ ಅನುಗುಣವಾಗಿ ನಿಮಗೆ ಈ ದ್ವಾಪರಾಯುಗದಲ್ಲಿ ದರ್ಶನ ಭಾಗ್ಯವೂ ಇಟ್ಟಿದ್ದೇನೆ. ನಾನು ಬೇರೆಲ್ಲ ಜೊತೆಗೆ ಇದ್ದಾಳೆ ನಿಮ್ಮ ಮಾತೆ ಸೀತೆ. ಇದು ಸೀತಾಮಾತೆಯೋ ವಿಫಲರಾಗಿ ಇಂದು ವೇಷ ಮರೆಸಿ ಬಂದಿದ್ದಾಳೆ. ಹಾಗಾಗಿ ದೇವಾ, ಇದು ನಮ್ಮ ಮಾತೆ ಸೀತೆಯಲ್ಲ, ಇವಳನ್ನು ಹೀಗೆ ಬಿಡಬಾರ್ದು. ಸಾಕು ಮಾಡು. ಇದನ್ನು ರಾಪಿಸಕೂಡದು. ಸ್ವಲ್ಪ ಒಳಗೆ ಹೋದ. ಭಾಮೆ ನನ್ನ ಜೊತೆಯಲ್ಲಿದ್ದು ಸೀತೆಯಾಗಿ ಮೈನವರಿಗೆ ದರ್ಶನವಾಗಿ ಇರುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಹೊತ್ತಿಗೆ ವಿವಿಧವನ್ನು ಸೀತೆ ಅಲ್ಲ ಅಂತ ತಿರಸ್ಕಾರ ಮಾಡಿದ್ದಾರೆ. ತಡ ಮಾಡುವ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಯಾದಂತಹ ರುಕ್ಮಿಣಿ ಇದ್ದಾಳೆ. ರುಕ್ಮಿಣಿ ಬಾಯಿ ತಗೊಳ್ಳಿ. ನಮ್ಮ ಜನ್ಮ ಪಾವನವಾಯಿತು. ಅಮ್ಮ, ನೀನೇ ಹರಿಸಬೇಕು.
ತನುಜರೇ ಆನುಪೂರ್ವದಿ ಬಲವನಿದ್ದಿಯೇ ನಿಮಗೆ ಪೂರ್ವದಿ ವರವನಿದ್ದಿಯೇ ನಿಮಗೆ ಪ್ರತಿಯುಗದರು ಜನವಾಣಿಯುವೆ ಎನ್ನುತ್ತಲೇ ಪ್ರತಿಯುಗದರು ಜನವಾಣಿಯುವೆ ಎನ್ನುತ್ತಲೇ ದೊರಕಿದು ಸಮಯ ಕೃಷ್ಣಾವತಾರದಿಯೇ ಇರುವೆ ನಾ ಕೃಷ್ಣಾವತಾರದಿ ಮರುಗದಿರಿ ಮನದೊಳಗೆ ನೀವು ಮರುಗದಿ ಮನದೊಳಗೆ ತೆರಳಿಗೆ ನಾನು ಕೇಳುತ್ತಲೇ ಈ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ನಾನು ಅವತರಿಸಿದ್ದ ರಾವಣ ಕುಂಭಶ್ರವಣವನ್ನು ವಧಿಸುವಂತಹ ಕಾಲಕ್ಕೆ ಸುಗ್ರೀವನ ಸ್ನೇಹಾನಂದಿಗೆ ಪ್ರಾಪ್ತವಾದ ಹನುಮಂತ ಜಾಮವಂತ ನನ್ನ ನೀಲಾದಿಗಳು ಜೊತೆಯಲ್ಲಿ ಮೈದ ದ್ವಿವಿಧರು ನೀವೆಲ್ಲರೂ ಸೇರಿ ಶಾರದಿಗೆ ಸೇತುವೆಯನ್ನು ಬಳಿಯುವ ಕಾರ್ಯದಲ್ಲೂ ನನಗೆ ಜೊತೆಯಾಗಿದ್ದಲ್ಲ. ನಿಮ್ಮ ಉತ್ಕಾರವನ್ನು ನಾನು ನಿಮಗೆ ನೆನಪಿಸಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ಸರಾಯು ನದಿಯ ತೀರದಲ್ಲಿ ನಿರ್ಯಾಣ ಹೊಂದುವಂತಹ ಕಾಲಕ್ಕೆ ಕಪಾಲಗಳಲ್ಲಿ ಸುರಿಯುವಂತಹ ಕಣ್ಣೀರಿಂದ ನೀವು ಪ್ರಾರ್ಥಿಸಿಕೊಂಡವರು ದೇವ ನಮಗೆ ನಿನ್ನ ದರ್ಶನವಾಗಿರಲಿತ್ತು ಅಂತ ಕೇಳಿದ್ದೇನೆ. ಆ ಹೊತ್ತಿಗೆ ನನ್ನ ಅಭಯವನ್ನು ಇಟ್ಟೆ. ಮುಂಬರುವಂತಹ ದ್ವಾಪರಾಯುಗದಲ್ಲಿ ನಿಮಗೆ ದರ್ಶನವಾಗಿರುವುದು ಕರುಣಿಸ್ತೇನೆ ಎಂದು ಹಾಕಿ ಆ ಸಮಯ ಸಂದರ್ಭ ನೀವು ಸನ್ನಿಹಿತವಾಗಿದೆ. ನನ್ನ ವಚನವನ್ನು ನಾನು ಪೂರೈಸಿದ್ದೇನೆ. ಹಾಗಾಗಿ ನಿಮ್ಮದಾದಂತಹ ಕರ್ತವ್ಯವನ್ನು ನೀವು ಪೂರೈಸಿದ್ದಾಗಿದೆ. ಹಾಗಾಗಿ ಇನ್ನು ನೀವುಗಲ್ಲ ವಿಂದಾಟವನ್ನು ಸೇರಿಕೊಳ್ಳಿ. ನಮ್ಮ ಆರಾಧ್ಯಮೂರ್ತಿಯಾದಂತಹ ಮಹಾಲಿಂಗೇಶ್ವರ ದೇವರು ಹಾಗೂ ಶಾರದಾ ಮಾತೆಯರು ಹಾಗೂ ಸ್ಥಳದಲ್ಲಿ ನೆಲೆನಿಂತಿರುವಂತಹ ದೈವ ದೇವಾದಿಗಳು ಸನ್ಮಂಗಲವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಬಗ್ಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಕೇಳಿಗೆ ದೇವಕಿ ಪರಮಾನಂದೋ ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಜಗದ್ಗುರು
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.